ಎಲ್ಲರಿಗೂ ನಮಸ್ಕಾರ. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಸಾಹಿತ್ಯ ಸದನದಲ್ಲಿ ಈ ದಿನ ನಾವೆಲ್ಲ ಇವತ್ತು ವಿಶೇಷವಾಗಿ ಇಲ್ಲಿ ಸೇರಿದ್ದೇವೆ. ಪರಮೇಶ್ವರಿ ಲೋಕೇಶ್ವರ್ ಇವರ ಸಾಹಿತ್ಯಾವಲೋಕನ ಹಾಗೂ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ನಾವಿಂದು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಮೊದಲ ಗೋಷ್ಠಿಯಲ್ಲಿ ಅಥವಾ ಉದ್ಘಾಟನೆಯ ಸಮಾರಂಭದಲ್ಲಿ ಯಶಸ್ವಿಗೊಳಿಸಲು ವೇದಿಕೆಗೆ ಉದ್ಘಾಟನಾ ಭಾಷಣ ಮಾಡಲಿರುವಂಥ ಶ್ರೀಮತಿ ಎ ಪಿ ಮಾಲತಿ ಇವರು ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಲಿರುವ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರು, ಸ್ವಾಗತ ಭಾಷಣ ಮಾಡಲಿರುವ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ಹಾಗೂ ಇವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪರಮೇಶ್ವರಿ ಲೋಕೇಶ್ವರ್ ಅವರು ಬರೆದಂತಹ ಒಂದು ಆಶಯ ಗೀತೆಯನ್ನು ನಮ್ಮ ಮುಂದೆ ಹಾಡಲಿದ್ದಾರೆ. ಆಕೃತಿ ಭಟ್ ಇವರು. ಈ ಮನ ಕಳುಕಿರದೋ ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ಮನ ಕಳುಕಿರದೋ ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು, ಧೂಳೆಡೆಯುವುದು ತಾನ ನಾಡಿನಲ್ಲಿ, ಧೂಳೆಡೆಯದಿಯುವುದು ತಾನ ನಾಡಿನಲ್ಲಿ, ಎಲ್ಲಿ ಮನ ಕಳುಕಿರದೋ ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ, ಎಲ್ಲಿ ತಿಳುವಿಗೆ ತೊಡಕ ತೋರದಿಯುದಲ್ಲಿ. ಬಂದಂತಹ ಎಲ್ಲ ಅತಿಥಿಗಳನ್ನು ಈಗ ಸ್ವಾಗತಿಸಲಿದ್ದಾರೆ ನಮ್ಮ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ಇವರು. ಆತ್ಮೀಯರೇ, ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಬಹಳ ದೊಡ್ಡ ಕಾರ್ಯಕ್ರಮ. ಯಾಕೆ ಹೇಳಿದರೆ, ನಮ್ಮ ಹಿರಿಯರಾದ ಪರಮೇಶ್ವರಿ ಲೋಕೇಶ್ವರ್ ಇವರ ಸಾಹಿತ್ಯ ಅವಲೋಕನ. ಪರಮೇಶ್ವರಿಯವರನ್ನು ನೋಡುವಾಗ ಯಾವಾಗಲೂ ಅವರನ್ನು ಭಾಳ ಖುಷಿಯಾಗೋದು ಹೇಳಿದರೆ, ಒಂದು ಕಾಡಿಗೆ ಹಾಕಿಕೊಂಡು ಬಿಳಿ ಬಣ್ಣವರದ್ದು ನಗಿ ಮುಖ, ಅವರು ಯಾವಾಗಲೂ ತಪ್ಪದೆ ಹೆಚ್ಚಾಗಿ ಕರಾವಳಿಯ ಕಾರ್ಯಕ್ರಮಕ್ಕೆ ಬರ್ತಿದ್ದರು ಹಿರಿಯರು. ಅವರು ಈಗಾಗಲೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, 1 ವರ್ಷ ಆಯಿತು. ಆ ಒಂದು ನೆನಪಿಗಾಗಿ ಅವರ ಒಂದು ಸಾಹಿತ್ಯ ಅವಲೋಕನದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ಹಿರಿಯ ಲೇಖಕಿ, ಅದರೊಟ್ಟಿಗೆ ನಾಟಕಕಾರರು, ಆತ್ಮಕಥನ, ವೈಚಾರಿಕ ಕಥೆಗಳು, ಲೇಖನಗಳು, ಸಣ್ಣ ಕಥೆಗಳು, ಹಾಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಮೈಗೂಡಿಸಿಕೊಂಡು ಸದಾ ಮಂದಸ್ಮಿತೆಯಾಗಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ನಮ್ಮ ಹಿರಿಯರು ಇಂದು ನಮ್ಮೊಂದಿಗಿಲ್ಲ. ಅವರ ಈ ಒಂದು ಸಂಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅವಲೋಕನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ಹಾಗೂ ಇನ್ನು ಬರಲಿರುವಂತಹ ಗಣ್ಯರನ್ನು ಕೂಡ ಸ್ವಾಗತಿಸಿ ತಮ್ಮ ಗೌರವಾದರಗಳನ್ನು ಸಲ್ಲಿಸಿದಂಥ ವಿಜಯಲಕ್ಷ್ಮಿ ವಿ ಶೆಟ್ಟಿಯವರಿಗೆ ಧನ್ಯವಾದಗಳು. ಈಗ ಅವರ ಬಗ್ಗೆ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಬಗ್ಗೆ ಮತ್ತು ಅವರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ಅವರ ಮಗಳಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್. ಬಹುಶಃ ಅಮ್ಮನನ್ನು ಹತ್ತಿರದಿಂದ ಕಾಣುವಂಥದ್ದು ಯಾವಾಗಲೂ ಕೂಡ ಮಗಳೇ. ಆ ಮಗಳು ಚಿತ್ರಿಸುವಂಥ ಒಂದು ರೂಪ ಅಮ್ಮನದ್ದೇನಿದೆ ಅದನ್ನು ಬೇರೆಯವರಿಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಸಾಹಿತಿಯು ಸಾಹಿತ್ಯಾಭಿಮಾನಿಯೂ ಆದಂತಹ ನನ್ನ ತಾಯಿಯವರ ಸಾಹಿತ್ಯಾವಲೋಕನ ಕಾರ್ಯಕ್ರಮವನ್ನು ಈ ಸಾಹಿತ್ಯ ಸದನದಲ್ಲಿ ನಡೆಸ್ತಾ ಇರೋದಕ್ಕೆ ಸಾಧ್ಯವಾಗುವಂತಹ ಈ ಕ್ಷಣ ನನ್ನ ಬದುಕಿನ ಒಂದು ಸಾರ್ಥಕ ಕ್ಷಣ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನನಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಮಾತು ನೆನಪಾಗ್ತದೆ. ಜನ ಓದುವುದಕ್ಕೆ ಬೇಕಾಗಿ ಏನಾದರೂ ಬರೆದಿಟ್ಟು ಹೋಗಿ, ಇಲ್ಲ ಅಂತಂದರೆ ಜನ ಬರೆಯುವುದಕ್ಕೆ ಪ್ರೇರಣೆಯಾಗುವ ಹಾಗೆ ಏನಾದರೂ ಒಂದು ಕಾರ್ಯ ಮಾಡಿಟ್ಟು ಹೋಗಿ ಅಂತ. ಈ ಮಾತು ನನಗೆ ಯಾಕೆ ನೆನಪಾಗ್ತಾ ಇದೆ ಅಂತ ಹೇಳಿದರೆ, ನಮ್ಮ ತಾಯಿಯವರ ಮಟ್ಟಿಗೆ ಹೇಳುವುದಾದರೆ ಅವರು ಎರಡೂ ಕೂಡ ಮಾಡಿದಂಥ ವ್ಯಕ್ತಿ, ಎರಡೂ ಕೂಡ ಮಾಡಿದ್ದಾರೆ ಅವರು. ಅಂದರೆ ಅವರು ಜೀವನದಲ್ಲಿ ಕಂಗೆಟ್ಟು ಹೋದವರಿಗೆ ದಾರಿ ದೀಪವಾಗಬಹುದಾದಂತಹ ಅನೇಕ ಬರಹಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಹಾಗೆ ಅವರ ಬಗ್ಗೆ ಬರೀಲಿಕ್ಕೆ ಪ್ರೇರಣೆಯಾಗುವ ಹಾಗೆ, ಬದುಕಲಿಕ್ಕೆ ಪ್ರೇರಣೆಯಾಗುವ ಹಾಗೆ, ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಹಾಗೆ
ಅವರು ಕೆಲವು ಕಾರ್ಯಗಳನ್ನು ಮಾಡಿಟ್ಟು ಹೋಗಿದ್ದಾರೆ. ಬದುಕಿನಲ್ಲಿ ಕಷ್ಟ ಕೋಟಲೆ ಜಂಜಾಟಗಳು ಇದ್ದರೂ ಕೂಡ ಸಾಹಿತ್ಯಾಭಿಮಾನ ಅನ್ನೋದು ಅವರ ಧಮನಿಯಲ್ಲಿ ಹರಿತಾ ಇತ್ತು. ಅವರದ್ದು ಒಂದು ರೀತಿಯಲ್ಲಿ ಆರೋಗ್ಯಪೂರ್ಣವಾದಂತಹ ಸಾಹಿತ್ಯಾಸಕ್ತಿ. ಇಲ್ಲಿ ನಾನು ಆರೋಗ್ಯಪೂರ್ಣವಾದಂತಹ ಅಂತ ಒತ್ತಿ ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ, ಅವರು ಓದ್ತಾ ಇದ್ದರು, ಹಾಗೆ ಇತರರ ಬರಹವನ್ನು ಅವರು ಓದ್ತಾ ಇದ್ದರು, ಇತರರನ್ನು ಓದ್ತಾ ಇದ್ದರು, ಹಾಗೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಹೇಳುವುದರ ಜೊತೆಗೆ ಅವರಿಗೆ ಮತ್ತೂ ಕೂಡ ಬರೆಯುವುದಕ್ಕೆ ಇವರು ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಭರವಸೆಯನ್ನು ತುಂಬುತ್ತಾ ಇದ್ದರು. ಇದು ಅವರಲ್ಲಿ ಮೆಚ್ಚಬೇಕಾದಂತಹ ಗುಣ. ಇದರಿಂದಾಗಿ ಅವರು ಎಲ್ಲ ಬರಹಗಾರರಿಗೂ ಇಷ್ಟವಾಗುತ್ತಿದ್ದರು. ಹೀಗೆ ಅವರು ಒಂದು ಮನೆಯನ್ನೇ ಒಂದು ಸರಸ್ವತಿ ಮಂದಿರ ಮಾಡ್ಕೊಂಡು ಬಿಟ್ಟಿದ್ರು. ಎಲ್ಲಿ ನೋಡಿದರೂ ಪುಸ್ತಕಗಳೇ, ಕಪಾಟಿನಲ್ಲಿ ಕಿಕ್ಕಿರಿದ ಪುಸ್ತಕಗಳು, ಟೀಪಾಯಿ ಮೇಲೆ, ಮೇಜಿನ ಮೇಲೆ, ಹಾಗೆ ಎಲ್ಲ ಕಡೆಗೆ ಸೆಲ್ಫಿನಲ್ಲಿ ಎಲ್ಲಿ ನೋಡಿದರೂ ಪುಸ್ತಕಗಳ ಅಟ್ಟಿಯನ್ನು ನೀವು ನೋಡಬಹುದು. ಹಾಗೆ ಇದರಲ್ಲಿ ಕೆಲವು ಅವರು ಖರೀದಿ ಮಾಡಿದ ಪುಸ್ತಕಗಳು, ಹಾಗೆ ಇನ್ನೂ ಹಲವು ಪುಸ್ತಕಗಳು ಲೇಖಕರೇ ಅವರಿಗೆ ಪ್ರೀತಿಯಿಂದ ಕೊಟ್ಟಿದ್ದು. ಇಷ್ಟೆಲ್ಲ ಪುಸ್ತಕಗಳಿದ್ದರೂ ಕೂಡ ಅವರಿಗೆ ಅನಾರೋಗ್ಯ, ಹಾಗೆ ಅವರಿಗೆ ಬಿಡುವಿಲ್ಲದ ಕೆಲಸಗಳು, ಇವೆಲ್ಲವುಗಳ ಮಧ್ಯೆ ಅವರು ಕಿಂಚಿತ್ತಾದರೂ ಸಮಯ ಮಾಡಿಕೊಂಡು ಆ ಪುಸ್ತಕಗಳನ್ನೆಲ್ಲ ಓದಿ ಅವರಿಗೆ ಪುಸ್ತಕಗಳನ್ನು ಕಳಿಸಿದ ಎಲ್ಲ ಲೇಖಕರಿಗೂ ಆ ಪುಸ್ತಕದ ಬಗೆಗಿನ ತಮ್ಮ ಅಭಿಪ್ರಾಯ ಅನಿಸಿಕೆಯ ಜೊತೆಗೆ ಪ್ರೋತ್ಸಾಹದ ನುಡಿಯನ್ನು ಬೆರೆಸಿ ಎಲ್ಲರಿಗೂ ಪತ್ರ ಬರಿತಾ ಇದ್ದರು. ಇದರಿಂದಾಗಿ ಎಲ್ಲ ಬರಹಗಾರರಿಗೂ ಅವರು ಅಚ್ಚುಮೆಚ್ಚಾಗಿ ಬಿಟ್ಟಿದ್ರು. ಅಂತ ಹೇಳಿದರೆ ಅವರಿಗೆ ತುಂಬ ದೈವಭಕ್ತಿ ಇತ್ತು. ಅವರು ಬೆಳಿಗ್ಗೆ ಎದ್ದು ಕಾಫಿ ತಿಂಡಿ ಆದ ನಂತರ ದಿನಪತ್ರಿಕೆಗಳನ್ನು ಓದಿದ ನಂತರ ಅವರು ಸ್ನಾನ ಮಾಡ್ತಾಯಿದ್ರು. ಸ್ನಾನ ಮಾಡಿಯಾಗಿ ಅವರು ಪೂಜೆ ಮತ್ತು ಪಾರಾಯಣ ಆಗದೆ ಒಂದು ನೀರನ್ನು ಕೂಡ ಮುಟ್ತಾ ಇರಲಿಲ್ಲ. ಪೂಜೆ ಪಾರಾಯಣ ಆದ ನಂತರವೇ ಅವರು ಏನಾದರೂ ಆಹಾರವನ್ನು ತಗೊಳ್ತು. ಆ ಥರ ಒಂದು ಕಟ್ಟುನಿಟ್ಟಾಗಿ ಅವರ ಅತ್ತೆ, ಮಾವ, ಅಜ್ಜಿ, ಹಾಗೆ ನಮ್ಮ ಅಜ್ಜ ಇವರೆಲ್ಲರ ಒಂದು ಸಾಂಪ್ರದಾಯಿಕ ವಾತಾವರಣದಲ್ಲಿ ಅವರು ಬೆಳೆದು ಅವರ ಸಾಂಪ್ರದಾಯಿಕ ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು ಇವುಗಳೆಲ್ಲ ಅವರಿಗೆ ಒಂದು ಚಾಚೂ ತಪ್ಪದೆ ಅವರು ಅದನ್ನು ಪಾಲಿಸ್ತಾ ಇದ್ದರು. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈಗ ನಡೀಲಿಕ್ಕಿದೆ. ಇಲ್ಲಿನ ಜ್ಯೋತಿ ಬೆಳಗಿ ಅವರು ಬರೆದಂತಹ ಕೃತಿಗಳನ್ನು ಅನಾವರಣಗೊಳಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕು ಅಂತ ನಮ್ಮ ಹಿರಿಯರಾದಂಥ ಶ್ರೀಮತಿ AP ಮಾಲತಿ ಮೇಡಮ್ ಇವರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಕಟಿತ ಕೃತಿಗಳನ್ನು ಮತ್ತೊಮ್ಮೆ ಅನಾವರಣ ಮಾಡಿದ್ದಾರೆ. ಈಗ ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಶ್ರೀಮತಿ AP ಮಾಲತಿ ಮೇಡಮ್ ಇವರಲ್ಲಿ ಕೇಳಿಕೊಳ್ತಾರೆ. ಪರಮೇಶ್ವರಿ ಲೋಕೇಶ್ವರರ ಸಂಸ್ಮರಣೆ ಮತ್ತು ಅವರ ಸಾಹಿತ್ಯ ಅವಲೋಕನಕ್ಕೆ ಆಗಮಿಸಿದಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಮಹನೀಯರಿಗೆ, ಮಹಿಳೆಯರಿಗೆ, ಸಂಘದ ಸದಸ್ಯರಿಗೆ ಆದರದ ವಂದನೆಗಳು. ಇವತ್ತು ಅವರ ಪರಮೇಶ್ವರಿಯವರ ಹುಟ್ಟುಹಬ್ಬದ ಸಂಸ್ಮರಣಾ ಕಾರ್ಯಕ್ರಮ ಜೊತೆಗೆ
ಅವರು ರಚಿಸಿದಂಥ ಎಲ್ಲ ಸಾಹಿತ್ಯದ ಅವಲೋಕನ ಕೂಡ ಹೌದು. ಬಹುಧಾನ್ಯದ ಸಂವತ್ಸರದ 1939ರಲ್ಲಿ ಹುಟ್ಟಿದ ಪರಮೇಶ್ವರಿ 60ನೇ ವರ್ಷಕ್ಕೆ ಬರುವಂಥ ಇನ್ನೊಂದು ಬಹುಧಾನ್ಯ ಸಂವತ್ಸರದವರೆಗಿನ ಆ ಬದುಕಿನ ನಂತರವೂ 60ರ ನಂತರವೂ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದರು. ಈಗ ಅವರಿಗೆ ಇರ್ತಿದ್ರೆ ಪ್ರಾಯಶಃ 84ನೇ ವರ್ಷ ಆಗ್ತಿತ್ತು ಇದ್ದಿದ್ದರೆ. ಆದರೆ ಏನು ಮಾಡಿದ್ವಿ, ಬದುಕು ಶಾಶ್ವತ ಅಲ್ಲ. ಕಳೆದ 6 ತಿಂಗಳಲ್ಲೇ ಅವರು ಭೌತಿಕವಾಗಿ ನಮ್ಮ ಮುಂದೆ ಇಲ್ಲ. ಹಾಗಿದ್ದರೂ ಈ ನಿಜ ಸಂಗತಿಯನ್ನು ಒಪ್ಪಿಕೊಂಡು ಸಾಹಿತ್ಯ ಆಸಕ್ತರಾದಂಥ ನಾವೆಲ್ಲರೂ ಇವತ್ತಿಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಇದು ನಾವು ಅವರಿಗೆ ಕೊಡುವಂಥ ಒಂದು ಗೌರವ, ಒಂದು ನಮನ, ಒಂದು ಪ್ರೀತಿಯ ನಮ್ಮ ಎಂಥದ್ದು ಅಂತರಾತ್ಮದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಕೂಡ ಹೇಳ್ಬೋದು. ತಮ್ಮ ಆತ್ಮಕಥನ, ಪ್ರವಾಸ ಕಥನ, ಸಂಕಲನ, ನಾಟಕ ಹೀಗೆ ಹಲವಾರು ಕೃತಿಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಅಚ್ಚಳಿಯದಂಥ ಗುರುತನ್ನು ಮೂಡಿಸಿದ್ದಾರೆ. ಹಾಗೆ ನೋಡಿದರೆ ಎಳೆ ಶಿಶುವಿನಿಂದ ಕೂಡ ಅವರು ಬೆಂಕಿಯಲ್ಲಿ ಅರಳಿದ ಹೂವು. ಆದರೂ ಕೂಡ ಒಂದು ಸ್ಥಿತಪ್ರಜ್ಞೆಯನ್ನು ಅವರು ಬೆಳೆಸಿಕೊಂಡಿದ್ದರು. ಅದು ಮಾತ್ರ ಅಗಾಧವಾದಂಥದ್ದು. ಅಂದರೆ ಹಾಗೆ ಬೆಳೆಸಿಕೊಳ್ಳೋದು ಕಷ್ಟ, ಅದರೊಟ್ಟಿಗೆ ದೈವಭಕ್ತಿಯು ಕೂಡ ಇತ್ತು ಅವರಿಗೆ. ಅಂದರೆ ಏನೇ ಇದ್ದರೂ ದೇವರೊಬ್ಬ ನೋಡಿಕೊಳ್ತಾನೆ, ಅವನ ಹಾಗೆ ನಾವು ನಡೀತೇವೆ ಅಂಥೇಳಿ ಆ ಒಂದು ಮನಸ್ಥಿತಿ ಅವರಲ್ಲಿತ್ತು. ಮಾನವ ಜನ್ಮಕ್ಕೆ ಕಷ್ಟ, ನಮ್ಮ ಮಾನವ ಜನ್ಮ ತುಂಬ ದೊಡ್ಡದು, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತದೇನು ಎನ್ನುವ ಅವರ ಜೀವನೋತ್ಸಾಹ, ಜೀವನ ಪ್ರೀತಿ, ಸ್ವಾಭಿಮಾನ, ಛಲ, ನೋವು ನುಂಗಿ ನಗುತ್ತಾ ಬದುಕುವ ಕಲೆ ಅವರನ್ನೊಂದು ಸಮರ್ಥ ಮಹಿಳೆಯನ್ನಾಗಿ ರೂಪಿಸಿದೆ. ಬಾಯದಲ್ಲಿ ಅಂಜಿಕೆ, ಕೀಳರಿಮೆ ಕಂಡು ಕೂಡ ಆಂತರ್ಯದಲ್ಲಿ ಈಕೆ ಗಟ್ಟಿಯಾದ ಮಹಿಳೆ. ತನ್ನ ಗುರಿ ಸಾಧನೆಗೆ ಯಾರೇ ಅಡ್ಡ ಬರಲಿ ಅದನ್ನು ಸೆಡ್ಡು ಹೊಡೆದು ಮುಂದಕ್ಕೆ ನಡೆಸಲಿಕ್ಕೆ ಅವರ ಆತ್ಮಸ್ಫೂರ್ತಿಯೇ ಕಾರಣ. ಯಾಕಂದರೆ ಅವರ ಬದುಕಿನುದ್ದಕ್ಕೂ ಅಲ್ಲಿ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ, ಬದುಕಿನುದ್ದಕ್ಕೂ ವಿಶ್ವಾಸ ದ್ರೋಹಿಗಳು, ವಂಚಕರು, ಮನೆ ಹಾಳುಗರ ಮಧ್ಯೆ ಕುಚ್ ಖೋಯ ಕುಚ್ ಪಾಯ ಎನ್ನುವಂತೆ ಒಳ್ಳೆಯವರು, ಪರೋಪಕಾರಿಗಳು, ಉದಾರಿಗಳು, ನಿಷ್ಕಲ್ಮಶವಾಗಿ ಸಹಾಯ ಮಾಡಿದವರನ್ನು ನೆನಪಿಸುವ ಪರಮೇಶ್ವರಿ ವಿಧಿಯ ಅಟ್ಟಹಾಸದಲ್ಲೂ ಕೂಡ ವಿಧಾತನನ್ನು ಮರೆಯಲಿಲ್ಲ. ಈಗೊಂದು ಸಣ್ಣ ನಾನು ಉದಾಹರಣೆ ಹೇಳ್ತೇನೆ. ಇವತ್ತು ನೀವು ಫೇಸ್ಬುಕ್ ತೆಗೆದು ನನಗದು ಮನಸ್ಸಿಗೆ ಎಷ್ಟು ತಟ್ಟಿತ್ತು ಅಂತ ಹೇಳಿದರೆ, ಇವತ್ತು ನೀವು ಫೇಸ್ಬುಕ್ ತೆಗೆದು ಪರಮೇಶ್ವರಿ ಲೋಕೇಶ್ವರಿ ಅಂತ ಇಷ್ಟೇ ಹಾಕಿ, ನಿಮಗೊಂದು ಅದ್ಭುತವಾದ ಅದರಲ್ಲಿ ಕಾಣ್ತೀರಿ. ಹಾಗೆ ಮಾತ್ರ ಬರ್ತದೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ನಾನು ಸ್ವಲ್ಪ ದೇವರನ್ನು ನಂಬೋದ್ರಿಂದ 5 ಜನ ಪರಮೇಶ್ವರಿಯರು ಈ ಆಸುಪಾಸಿನಲ್ಲಿರೋ ದೇವರ ಫೋಟೋಗಳುಂಟು. ಅದರಲ್ಲಿ ಒಂದು ಮಧ್ಯದಲ್ಲಿ ಲೋಕೇಶ್ವರಿ ಪರಮೇಶ್ವರಿ, ಅದರ ಆಚೆಗೆ ಮತ್ತಿಬ್ಬರು ದೇವರ ಫೋಟೋಗಳುಂಟು. ನನಗೆ ಅಗಾಧ ಒಂದು ಬಹುಶಃ ಅವರಿಗೆ ಸಾಹಿತ್ಯ ಸಿಕ್ಕಿದ್ದಿದ್ದರೆ ಅಲ್ಲಿಯೇ ಸಿಗ್ತದೆ, ಬೇರೆ ಎಲ್ಲೂ ಇಲ್ಲ. ಇಲ್ಲಿಯೂ ಕೂಡ ಅವರಿಗೆ ಕೊನೆಯ ದಿನದಲ್ಲಿ ಸ್ವಲ್ಪ ಹಾಯಾಗಿ ಕಳೆಯೋಣ ಅಂತ ಮನಸ್ಸಿಗೆ ಬಂದಿತ್ತು. ಮನುಷ್ಯನಿಗೆ ಮನುಷ್ಯ ಮಾಡುವ ಕಷ್ಟಗಳು, ಕೊಡುವ ನೋವುಗಳು, ಇದು ಎಲ್ಲ ಬೇರೆಯೇ, ಅದು ಮನುಷ್ಯನ ಪ್ರವೃತ್ತಿ. ಆದರೆ ವಿಧಿಗೆ ಯಾಕೆ ಇಷ್ಟೊಂದು ಕ್ರೂರ ಅಟ್ಟಹಾಸ? ಎಷ್ಟೋ ಬಾರಿ ನನಗನ್ನಿಸಿದ್ದುಂಟು, ಇನ್ನೇನೆಲ್ಲ ಆಯಿತು, ನಾನೊಂದು ಸುಖವಾಗಿರೋಣ ಅನ್ನುವಾಗ ದೈಹಿಕ ಕಾಯಿಲೆ ಬಂತು. ಬಹಳಷ್ಟು ಕಷ್ಟಪಟ್ಟರು ಅವರದಲ್ಲಿ. ಆದರೆ ಅದನ್ನು ಒಂದು ದಿನವೂ ತೋರಿಸಲಿಲ್ಲ. ಒಮ್ಮೆ ಮಾತ್ರ ಆಪ್ರೇಷನ್ ಆದಾಗ ಹೇಗಿದ್ದೀರಿ ಅಂತ ಕೇಳಿದಾಗ, ಇದ್ದೇನೆ ಚೆನ್ನಾಗಿ, ನೀವು ಹೇಗಿದ್ದೀರಿ, ಆಯ್ತಲ್ಲ. ಅವರಿನ್ನೂ ಆಸ್ಪತ್ರೆಯಲ್ಲಿದ್ದಾರೆ, ಕೇಳೋದು ಮಾತ್ರ ಅವರು ಹಾಗೆ. ಆದರೆ ಕೊನೆಗೆ ಅದವರು ತುಂಬ ಕಷ್ಟಪಟ್ಟರು. ಆದರೂ ಫೋನ್ ಮಾಡ್ತಾ ಇದ್ದಾಗ ಮಾತಾಡ್ತಾ ಇದ್ದೆ, ಒಮ್ಮೆ ನೋಡಿ ಬರಬೇಕು ಇನ್ನೊಮ್ಮೆ. ಆದರೂ ಕೂಡ ಅವರು ಇವರ ಮನೆಯಲ್ಲಿದ್ದರು. ಕೊನೆಗೆ ಬಂದದ್ದು 4 ದಿನದ ಮೊದಲು ಮಧ್ಯರಾತ್ರಿ 2:30 ಗಂಟೆಗೆ. ಅರೆ ಇದೇನಪ್ಪ ಪರಮೇಶ್ವರಿ ಫೋನು ಅಂತ ಎತ್ತಿದರೆ ಏನೋ ಮಾತಾಡಿದರು. ಪ್ರಾಯಶಃ ನನಗೆ ಗೊತ್ತು, ಬಹುಶಃ ಅಂತಿಮ ದಿನ ಬಂತು ಅಂತ ಕಾಣ್ತದೆ ಅಂತ. ಮತ್ತೆ 2-3 ದಿನದ ಸುದ್ದಿ ಬಂತು. ಆದರೆ ಅಂತಕನೇ ಇದಕ್ಕೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದ ಏನಾಯಿತು ಅಂತ ಹೇಳಿದರೆ, ಪರಮೇಶ್ವರಿಯನ್ನು ಕಳ್ಕೊಂಡು ಅವರು ಹೇಳಿದರು, ನಿವೃತ್ತಿ ಜೀವನದಲ್ಲಿ ಅವರಿಗೆ ತುಂಬ ಸಾಹಿತ್ಯ ಬರೆಯುವಂಥದ್ದು, ಪುಸ್ತಕ ಬರೆಯುವಂಥ ಗೀಳು, ಅಂದರೆ ಎಲ್ಲ ತಾನು ಹೇಳಿಕೊಳ್ಬೇಕು. ಇದರಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ನಷ್ಟ ಆಯಿತು. ನನ್ನ ಮಟ್ಟಿಗಾದರೆ ಓರ್ವ ಆತ್ಮೀಯ ಸ್ನೇಹಿತೆಯನ್ನು ನಾನು ಶಾಶ್ವತವಾಗಿ ಅಗಲಿದ್ದಂತೂ ಸತ್ಯವೇ ಹೌದು. ನಿಜ, ಯಾರ ಬದುಕು ಕೂಡ ಶಾಶ್ವತ ಅಲ್ಲ. ಈ ಬದುಕಿನಲ್ಲಿ ನಾವು ಹೇಗೆ ಬಾಳ್ವೆ ನಡೆಸ್ತೇವೆ ಅದು ಮುಖ್ಯ. ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ಅಯ್ಯೋ ನನಗೇನಿಲ್ಲ, ನಂದು ಇದು ಬರಡು ಜೀವನ, ನನಗೇನೂ ಕೂಡ ಇಲ್ಲ, ಇನ್ನೊಬ್ಬರಲ್ಲಿ ಒಳಿತನ್ನು ಕಾಣೋದಕ್ಕೂ ಕೂಡ ಹೇಸುವ ಬೇಡ, ಅವರ ಒಳಿತನ್ನು ನಾನು ನೋಡಲಿಕ್ಕಿಲ್ಲ, ಅಥವಾ ನನಗಿದು ಏನೂ ನನಗೆ ಒದಗಿ ಬರಲಿಲ್ಲ ಅಂತ ದಿನನಿತ್ಯ ಹಲುವ, ಅಥವಾ ತೆಗಳುವ, ಕೀಳರಿಮೆಯಲ್ಲಿ ಬಳಲುವ, ಆತ್ಮಹತ್ಯೆಗೆ ಯೋಚನೆಗೆ ಸಜ್ಜಾಗುವಂಥ ಯುವ ಪೀಳಿಗೆಗೆ
ಮತ್ತು ನಮ್ಮ ಯುವತಿಯರಿಗೆ ಇವರ ಕೃತಿಗಳು ಒಂದು ಆದರ್ಶ ಆಗಬೇಕು, ಇವರ ಬದುಕೊಂದು ಪ್ರೇರಣೆ ಆಗಬೇಕು. ಪರಮೇಶ್ವರಿ ಲೋಕೇಶ್ವರ್ ಅವರು ನಮ್ಮ ಸಂಘದ ಜೊತೆಗಿನ ಒಡನಾಟ, ಕಾರ್ಯಕಾರಿ ಸಮಿತಿಗೆ ತಾಯಿ ಮಗಳು ಇಬ್ಬರು ಜೊತೆಯಾಗಿ ಬರುವಂತಹ ಕ್ಷಣಗಳು ನಮಗೆಲ್ಲ ಇನ್ನೂ ಹಸಿರು. ಯಾವಾಗಲೂ ಹೇಗಿದೆ ಜ್ಯೋತಿ ಅಂತ ಕೇಳ್ತಾನೆ, ಬಹಳ ಅಕ್ಕರೆಯಿಂದ ವ್ಯವಹರಿಸ್ತಾ ಇದ್ದ. ಅವರ ಕೃತಿಯೊಂದಕ್ಕೆ ತುಳುವಿನ ಬಹುಧಾನ್ಯ ತುಳು ಅಂಕಣ ಬರಹಕ್ಕೆ ತುಳುವಿನಲ್ಲಿ ಅಂಕಣ ಬರೆದಾಗ ಬಹಳ ಸಂಭ್ರಮಿಸಿದ ಕ್ಷಣವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕರಾವಳಿ ಬೇರೆ ಬೇರೆ ನೆಲೆಯ ಬಂಧುತ್ವಗಳನ್ನು ಬೆಳೆಸ್ತಾ ಬಂದಿದೆ. ಕರಾವಳಿಯ ಬಳಗದ ಒಳಗಡೆ ತಾಯಿ ಮಗಳು, ಗುರು ಶಿಷ್ಯರು, ನಮ್ಮ ಸದಸ್ಯರಾಗಿ ಬಂಧುತ್ವವನ್ನು ಬೆಳೆಸಿದವರಿದ್ದಾರೆ. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಕವಿತೆ ಹೆಣ್ಣು, ನನ್ನವರ ಎಲ್ಲ ಸುಮಾರು ಬರಹಗಳನ್ನು ಓದ್ಕೊಂಡಿದ್ದೇನೆ. ವೈಚಾರಿಕ ಲೇಖನಗಳಿರ್ಬೋದು, ಕಥಾ ಸಂಕಲನಗಳಿರ್ಬೋದು, ಕವನ ಸಂಕಲನಗಳಿರ್ಬೋದು, ಆತ್ಮಕಥೆ ಇರ್ಬೋದು. ಒಂದು ಕವನದ 4 ಸಾಲನ್ನು ನನಗೆ ಓದಬೇಕು ಅಂತ ಅನಿಸಿದೆ. ಒಂದು ಕವಿತೆ, ಅದರಲ್ಲಿ ಹೆಣ್ಣು, ಹೆಣ್ಣಿನಿಂದಲೇ ನಲಿವು, ಹೆಣ್ಣೆಂದಲೇ ಒಲವು, ಹೆಣ್ಣಿಲ್ಲದಾದರೆ ಬದುಕೆಲ್ಲ ಬರಡು. ನಮ್ಮಲ್ಲಿ ಸಿರಿಯ ಕಥೆಯನ್ನು ನಾವೆಲ್ಲರೂ ಕೇಳ್ತಾ ಬಂದಿದ್ದೇವೆ. ಹಾಗಾಗಿ ಸಿರಿಯ ಕಥೆಯೇ ತುಳುವಿನ ಮೊದಲ ಆತ್ಮಕಥೆ ಇದ್ದಿದ್ದಿರಬಹುದೇ? ಅದು ಅವಳ ಆತ್ಮಕಥೆಯ, ಅಥವಾ ಅದು ಅವಳ ಚರಿತ್ರೆಯ, ಅಥವಾ ಹೆಣ್ಣಿನ ಲೋಕದ ಚರಿತ್ರೆಯ? ಯಾಕೆಂತಂದರೆ ಬಹು ಧಾನ್ಯದಿಂದ ಬಹುಧಾನ್ಯಕ್ಕೆ, ಬಹುಧಾನ್ಯಡ್ದು ಬಹುಧಾನ್ಯಗೂ ಅಂತ ಹೇಳಿ ಅದು ಶಾರದಾ ಶೆಟ್ಟಿಯವರು ಅದನ್ನು ತುಳುವಿಗೆ ಅನುವಾದ ಮಾಡುವಾಗ ಭಾಳ ಅದ್ಭುತವಾದ ಅನುವಾದ, ಭಾಳ ಸೊಗಸಾಗಿ ಓದಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಆಗುವಂಥ ನೆಲೆ. ಆದರೆ ಇಡೀ ಅವರ ಬದುಕು, ಅವರ ಬರಹ, ಅವರ ಬದುಕಿನ ತಾತ್ವಿಕತೆ ಮತ್ತು ಅವರ ಬರಹಗಳ ತಾತ್ವಿಕತೆ, ಇವೆಲ್ಲವನ್ನು ನಾವು ನೋಡ್ತಾ ಹೋದಾಗ ಎರಡನ್ನೂ ಕೂಡ ಸಮತೂಕದ ನೆಲೆಯಲ್ಲಿ ಕಾಪಾಡಿಕೊಂಡು ಬಂದವರವರು. ಬಹುಶಃ ಸರಳತೆ, ಸಜ್ಜನಿಕೆ ಮತ್ತು ಸದ್ಗುಣತೆ ಅದು ಅವರ ಬರಹಗಳಲ್ಲಿ ಕೂಡ ಕಾಣೋದಕ್ಕೆ ಸಾಧ್ಯ ಇದೆ. ಒಬ್ಬ ಮಗಳಾಗಿ ಮಾಡೋದಕ್ಕೂ, ಒಬ್ಬಳು ಲೇಖಕಿಯಾಗಿ, ಒಬ್ಬಳು ಬರಹಗಾರ್ತಿಯಾಗಿ, ಒಬ್ಬಳು ಸಾಹಿತಿಯಾಗಿ ತನ್ನ ತಾಯಿಯ ಸಾಹಿತ್ಯದ ಅವಲೋಕನ ಆಗಬೇಕು ಅನ್ನುವಂತಹ ನೆಲೆಯಲ್ಲಿ ಮಾಡಿದಂತಹ ಈ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಅವರೇ ಹೇಳಿಕೊಂಡ ಹಾಗೆ ಕರಾವಳಿಯ ಅಮ್ಮನ ಮೇಲಿನ ಹೆಮ್ಮೆ ಮತ್ತು ಕರಾವಳಿಯ ಮೇಲಿನ ಪ್ರೀತಿ. ಇದು ಬಂಧುತ್ವ, ಇದು ಬಂಧುತ್ವವನ್ನು ಹೆಣೆಯುವ ಹೆಣಿಗೆ. ಈ ಹೆಣಿಗೆಗಳು ನಿರಂತರವಾಗಿರಲಿ, ಆ ಹೆಣಿಗೆಗಳನ್ನು ಹೆಣೆಯುವ ಕೈಗಳು 1000 ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಹಿರಿಯರಿಗೆ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗಿಯವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪ್ರಬಂಧ ಮಂಡನಕಾರರು, ವಿಚಾರ ಮಂಡನಕಾರರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸುಮಾರು 100ಕ್ಕಿಂತಲೂ ಅಧಿಕ ಸಾಹಿತ್ಯವನ್ನು ನಾವು ಅಮೇರಿಕದ ಬಗ್ಗೆ ಬರೆದದ್ದನ್ನೇ ಕಾಣ್ತೀವಿ. ಅಮೇರಿಕಾ ಯಾತ್ರೆಯ ಬಗ್ಗೆ 100ಕ್ಕಿಂತಲೂ ಹೆಚ್ಚು ಬರಹಗಳು ನಮಗೆ ದೊರಕುತ್ತದೆ. ಉಳಿದಂತೆ ಅದೆಷ್ಟು ಹಿರಿಕಿರಿಯ ಸಾಹಿತಿಗಳೆಲ್ಲರೂ ಕೂಡ ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ. ಅದರಲ್ಲಿ 2 ತೆರನಾದಂತಹ ಸಾಹಿತ್ಯವನ್ನು ನಾವು ಕಾಣಬಹುದು. ಒಂದು ನಮ್ಮ ಭಾರತದ ಒಳಗೆ ಸಂಚಾರ ಮಾಡಿದವರು ಬರೆದದ್ದು, ಇನ್ನೊಂದು ವಿದೇಶಕ್ಕೆ ಹೋದಾಗ ಬರೆದಂತಹ ಸಾಹಿತ್ಯ ನಮಗೆಲ್ಲ ಗೊತ್ತಿರುವಂಥದ್ದು. ಅದರಲ್ಲಿ ನಮಗೆ ಅತ್ಯಂತ ಆಕರ್ಷಣೀಯವಾಗಿ ಕಾಣುವಂತಹದ್ದು ವಿದೇಶಕ್ಕೆ ಹೋದವರ ಅನುಭವವನ್ನು ಹೇಳುವಂತಹ ರಚನೆಗಳು. ಯಾಕೆಂದರೆ ಈಗಿನ ಕಾಲದ ಹಾಗೆ ಅಲ್ಲ, ಬಹಳ ಹಿಂದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಾಸ ಹೋಗುವುದು ಅಂತ ಹೇಳಿದರೆ ಬಹಳ ಅಪರೂಪದ ವಿಚಾರ. ಇವತ್ತಿನ ಸೌಕರ್ಯವೂ ಇಲ್ಲ. ಅಂತಹ ಸಂದರ್ಭದಲ್ಲಿ ವಿದೇಶಕ್ಕೆ ಮೊದಲು ಹೋಗುತ್ತಿದ್ದದ್ದು ಹಡಗಿನಲ್ಲಿ, ಮತ್ತು
ವಿಮಾನ ಬಂದ ಮೇಲೆ ವಿಮಾನದಲ್ಲಿ, ಅದು ಬಹಳ ಕಷ್ಟಪಟ್ಟು ಹೋಗುತ್ತಿದ್ರು. ಹಾಗೆ ವಿದೇಶಕ್ಕೆ ಹೋಗುವವರು ಬಹಳ ಮುಖ್ಯವಾಗಿ 3 ತೆರನಾಗಿ ಹೋಗುವವರನ್ನು ನಾವು ಕಾಣ್ತೇವೆ. ಒಂದು ತಮ್ಮ ಬಂಧುಗಳನ್ನು ಕಾಣಲಿಕ್ಕೆ ಹೋಗುವವರದ್ದು, ಇನ್ನೊಂದು ಕೆಲವು ಆಸಕ್ತಿಯಿಂದ ಪ್ರವಾಸಿ ಸಂಸ್ಥೆಗಳ ಮೂಲಕವಾಗಿ ನೋಡಲೇಬೇಕು ಎಂದು ಹೋಗುವಂಥವರು. ಮೂರನೆಯದು ಯಾವುದಾದ್ರೂ ವಿಚಾರಗೋಷ್ಠಿಗೋ ಅದಕ್ಕೋ ಇದಕ್ಕೋ ಸೆಮಿನಾರ್ಗಳಿಗೋ ಅಂತಹದ್ದಕ್ಕೆ ಹೋಗುವವರು. ಈ 3 ತೆರನಾದಂತಹ ಪ್ರವಾಸಿಗಳು ಬರೆದಂತಹ ಪ್ರವಾಸ ಸಾಹಿತ್ಯ ಇದೆಯಲ್ಲ, ಅದು ಬೇರೆ ಬೇರೆ ಆಗಿರ್ತದೆ, ವಿಭಿನ್ನವಾಗಿರ್ತದೆ ಎನ್ನುವುದು ಕೂಡ ಅಷ್ಟೇ ಸತ್ಯ. ಪ್ರವಾಸ ಸಾಹಿತ್ಯದಲ್ಲಿ ನಾವು ಕಾಣುವಂತಹದ್ದು ಏನಿದೆ ಅಂತ ಹೇಳಿದರೆ, ಒಬ್ಬೊಬ್ಬನ ಅನುಭವ, ದೃಷ್ಟಿಕೋನ, ಮನೋಭಾವಕ್ಕೆ ತಕ್ಕ ಹಾಗೆ ಅದೇನಾಗಿರ್ತದೆ, ಬೇರೆ ಬೇರೆ ವಿಭಿನ್ನವಾಗಿರುವುದನ್ನು ನಾವು ಕಾಣ್ತೀವಿ. ಕೆಲವು ಗಂಭೀರವಾದಂತಹ ರೀತಿಯ ವಿವರಣೆಗಳನ್ನು ನಾವು ಕಂಡರೆ, ಕೆಲವು ಲಲಿತವಾಗಿ, ಸರಳವಾಗಿ, ನೇರವಾಗಿ, ಆಕರ್ಷಣೀಯವಾದ ರೀತಿಯಿಂದ ಬರೆಯಲ್ಪಟ್ಟಂತಹ ಸಾಹಿತ್ಯವನ್ನು ನಾವು ಕಂಡುಕೊಳ್ತೀವಿ. ಇದೆಲ್ಲವೂ ಕೂಡ ಒಬ್ಬ ಪ್ರವಾಸಿಯಾದವನು ತನ್ನ ಅನುಭವವನ್ನು ಹೇಗೆ ಹೇಳಿಕೊಳ್ಳಬಹುದು ಎನ್ನುವುದಕ್ಕೆ ಒಂದು ಮಾದರಿ ಎಂದು ಹೇಳಿಕೊಳ್ಬೋದು. ಆದ್ದರಿಂದ ಇದನ್ನು ಬರೀ ದೊಡ್ಡವರು ಮಾತ್ರ ಅಲ್ಲ, ಸಣ್ಣ ಮಕ್ಕಳು ಕೂಡ ಓದಬೇಕು. ಸಣ್ಣ ಮಕ್ಕಳಿಗೆ ನಾವು ಅದನ್ನು ಓದಿ ಹೇಳಬೇಕು, ಆಗ ಅವರಿಗೆ ಗೊತ್ತಾಗ್ತದೆ, ನಮಗೂ ಕೂಡ ನೋಡಬೇಕು ಎಂದು ಅವರಿಗೆ ಅನ್ನಿಸ್ತದೆ. ಆ ತೆರನಾಗಿ ಇದೆ, ಅದು ಅರ್ಥವೂ ಆಗ್ತದೆ, ಎಲ್ಲರಿಗೂ ಅರ್ಥ ಆಗ್ತದೆ. ನಾನು ಈಗ ಆ ಪುಸ್ತಕವನ್ನು ಏನು ಮಾಡಿದ್ದೇನೆ ಅಂತ ನನ್ನ ಮೊಮ್ಮಗನ ಹತ್ರ ಹೇಳಿದ್ದೇನೆ, ನೀನು ಇದನ್ನು ಓದಬೇಕು, ನೆಕ್ಸ್ಟ್ ಇದನ್ನು ಓದಿ ಮತ್ತೆ ನೀನು ಈಗ ನಮಗೆ ಗೊತ್ತು, ನಮ್ಮ ಮಕ್ಕಳೆಲ್ಲ ಈಗ ಕಣ್ಣು ಬಿಡುವುದೇ ಅಮೇರಿಕದ ಕನಸು ಕಾಣುತ್ತಾ ಕಣ್ಣು ಬಿಡುವವರು. ಅಮೇರಿಕ ಈಗ ನಮ್ಮ ಮೊದಲಿನ ಹಾಗೆ 1987 ಹಾಗೆಲ್ಲ ಈಗ ನೆರೆ ಮನೆಯಾಗಿದೆ ನಮಗೆ. ಎಲ್ಲವೂ ಈಗ ನಮಗೆ ಈಗ ಅಲ್ಲಿರುವ ವಿದೇಶದ ಪ್ರತಿಯೊಂದು ಕೂಡ ನಮ್ಮ ಕಣ್ಣ ಮುಂದೆ ಎಲ್ಲವೂ ಕಾಣ್ತದೆ. ಅಂತರ್ಜಾಲ ಅಂತ ಹೇಳ್ತಾರೆ, ಎಲ್ಲವೂ ಸಿಗ್ತದೆ. ಅದ ಕಡೆ ಒಂದೊಂದನ್ನು ವರ್ಣಿಸಬೇಕಾದಂತಹ ಅಗತ್ಯ ಇಲ್ಲ. ಆದರೂ ಪ್ರವಾಸ ಕಥನವನ್ನು ಓದುವಂತಹ ಸನ್ನಿವೇಶದಲ್ಲಿ ಆಗುವ ಅನುಭವ ಇದೆಯಲ್ಲ, ಅದು ನಮಗೆ ಸಿಗಬೇಕಾದ ಅಗತ್ಯ ಇದ್ದೇ ಇದೆ. ಅದನ್ನು ಕೊಡುವುದರಲ್ಲಿ, ಅದನ್ನು ನಮ್ಮೊಳಗೆ ತುಂಬುವುದರಲ್ಲಿ ಪರಮೇಶ್ವರಿ ಮೇಡಮ್ರವರು ನಿಜವಾಗಿಯೂ ಸಫಲರಾಗಿದ್ದಾರೆ ಅಂತ ಹೇಳ್ಕೊಳ್ಬೋದು. ಇನ್ನೊಂದು ವಿಚಾರ ಅದರಲ್ಲಿ ಹೇಳೋದು, ಇಡೀ ಕೃತಿಯನ್ನು ಓದುತ್ತಾ ಹೋದ ಹಾಗೆ ಅಲ್ಲಿ ಮಮತಾಮಯಿಯಾದಂತಹ ಒಬ್ಬ ತಾಯಿಯ ಹೃದಯವನ್ನು ನಾವು ಕಾಣ್ತೀವಿ. ನಾನಿದ್ದೇನೆ ಇಲ್ಲಿ, ನಾನು ತಾಯಿ ಹೃದಯ ಇಲ್ಲಿದೆ, ಎಲ್ಲವನ್ನು ನೋಡ್ತಾ ನೋಡ್ತಾ ಅವರು ಹೇಳ್ತಾ ಹೋಗುವ ಹಾಗೆ ನಾನಿದ್ದೇನೆ ಇಲ್ಲಿ. ಯಾಕೆಂದರೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಬದುಕಿನಲ್ಲಿ ಭಾಳಷ್ಟು ಅನುಭವಿಸಿದವರು, ಮಕ್ಕಳಿಗಾಗಿ ಬಾಳಿದವರು, ವಿಜಯ ಹೇಳಿದ ಹಾಗೆ ಒಂದಿಷ್ಟು ಮಕ್ಕಳಿಗೆ ನೋವಾಗಬಾರ್ದು ಎನ್ನುವ ಹಾಗೆ ಬಾಳಿದಂತಹ ಒಂದು ಆದರ್ಶ ತಾಯಿಯವರು, ಆದರ್ಶ ಟೀಚರ್ ಮಾತ್ರವಲ್ಲ, ಒಬ್ಬ ಆದರ್ಶ ತಾಯಿಯವರು. ಸಾಹಿತ್ಯದಲ್ಲಿ ಪ್ರವಾಸ ಸಾಹಿತ್ಯ ಪ್ರಕಾರವೆಂಬ ಸಾಹಿತ್ಯ ಪ್ರಕಾರವನ್ನು ಗುರುತಿಸುತ್ತಾ ಅದರ ಆಳ ವಿಸ್ತಾರಗಳನ್ನು ತಿಳಿಸುತ್ತಾ ಅದರಲ್ಲಿ ಶ್ರೀಮತಿ ಪರಮೇಶ್ವರಿ ಲೋಕೇಶ್ವರ್ ಅವರ ಒಂದು ಸಾಹಿತ್ಯ ಕೃತಿ, ಪ್ರವಾಸ ಸಾಹಿತ್ಯ ಕೃತಿ ಯಾವ ರೀತಿಯಾಗಿ ವಿಶಿಷ್ಟವಾಗಿ ಉಳಿಯುತ್ತದೆ ಎಂಬುದನ್ನು ಅತ್ಯಂತ ಸವಿವರವಾಗಿ ವರ್ಣಿಸಿದಂತಹ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರಿಗೆ ಧನ್ಯವಾದಗಳು. ಹಾಗೆ ಇವರಿಗೆ ಸಂಘದ ವತಿಯಿಂದ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭಾಗ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದು. ಬಹುಧಾನ್ಯದಿಂದ ಬಹುಧಾನ್ಯದವರೆಗೆ ಇದು ಪರಮೇಶ್ವರಿ ಲೋಕೇಶ್ವರ್ ಅವರ ಆತ್ಮಕಥೆ. ಏಕಾಂಗಿ ಮಹಿಳೆಯೊಬ್ಬಳ ಹೋರಾಟದ ಕಥೆಯಾಗಿ ಇದು ಕಾಣಿಸ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಪರಮೇಶ್ವರಿ ಅಮ್ಮನದ್ದು. ಲೇಖಕಿ ತಾನು ಹುಟ್ಟಿನಿಂದ ತೊಡಗಿ ಆ 60 ವರ್ಷದ ತನಕ ಹೋರಾಡಿದ್ರ ಆ ಹಂತಗಳ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಅದರಲ್ಲಿ ಬರೆದು ಓದುಗರ ಕಣ್ತೆರೆಸುವ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದನ್ನು ಹಲವು ನೆಲೆಗಳಲ್ಲಿ ನಾವು ಪರೀಕ್ಷಿಸ್ಬೋದು. ಒಂದು ಕೌಟುಂಬಿಕ ನೆಲೆ, ಇನ್ನೊಂದು ಶೈಕ್ಷಣಿಕ ನೆಲೆ, ವೈವಾಹಿಕ ನೆಲೆ, ವೈಧವ್ಯದ ನೆಲೆ, ಅಭಿವ್ಯಕ್ತಿಯ ನೆಲೆ, ಅನನ್ಯತೆಯ ನೆಲೆ ಹಾಗೂ ಸ್ಥಿತ್ಯಂತರದ ನೆಲೆ. ಹೀಗೆ ಇಷ್ಟು ನೆಲೆಗಳಲ್ಲಿ ಪೂರ್ಣ ಪ್ರಮಾಣದ ಆ 60 ವರ್ಷ ತನಕ, ಹುಟ್ಟಿದಂದಿನಿಂದ ಆ 60 ವರ್ಷದ ತನಕದ ಆ ಪೂರ್ಣ ಪ್ರಮಾಣದ ಒಂದು ಆತ್ಮಕಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಆತ್ಮಕಥೆಯ ರಚನೆಯ ಸಂದರ್ಭದಲ್ಲಿ ಪರಮೇಶ್ವರಿ ಅಮ್ಮನವರು ಸ್ವದ ಶೋಧವನ್ನು ಮಾಡಿದ್ದಾರೆ, ಸ್ವಸಮರ್ಥನೆಯನ್ನು ಮಾಡಿದ್ದಾರೆ, ಸ್ವದರ್ಶನ, ತಮ್ಮ ಬದುಕಿನ ಎಲ್ಲ ಹಂತಗಳ ದರ್ಶನ ಕೂಡ ಇದೆ. ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅವರಿಗೆ ಹಾವು ಕಚ್ಚಿದ ಪ್ರಸಂಗ ಆಗಿರ್ಬೋದು. ಶಾಲೆಯಲ್ಲಿ ಅವರು ಕಲಿತಾ ಇದ್ದ ಸಂದರ್ಭದಲ್ಲಿ ಒಮ್ಮೆ ಅವರ ಅಪ್ಪ ಮಗಳನ್ನು ಶಾಲೆ ಅದು ಏಕೋಪಾಧ್ಯಾಯ ಶಾಲೆ ಆಗಿತ್ತು, ನೋಡ್ಕೊ ಅಂತ ಹೇಳ್ಕೊಂಡು ಅವರು ಯಾವುದೋ ಆಫೀಸ್ ಕೆಲಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರು ಏನು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದದ್ದು. ಆಗ ಶಾಲಾ ಇನ್ಸ್ಪೆಕ್ಟರ್ ಬಂದದ್ದು. ಶಾಲಾ ಇನ್ಸ್ಪೆಕ್ಟರ್ ಬಂದಾಗಲೂ ಕೂಡ ಹೆದರದೆ ಆ ಚಿಕ್ಕ ಹುಡುಗಿ
ಪಾಠ ಮಾಡಿದಂತಹ ಘಟನೆ ಆಗಿರ್ಬೋದು, ಮಲತಾಯಿಯ ಕಾಟದ ಸಂದರ್ಭದಲ್ಲ ಆಗಿರ್ಬೋದು, ಹೀಗೆ ಚಿಕ್ಕ 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 ವಿಷಯಗಳು ಕೂಡ ಅಲ್ಲಿ ಪ್ರಮುಖವಾಗ್ತಾ ಹೋಗೋದನ್ನು ನಾವು ನೋಡ್ತೇವೆ. ಹೆಣ್ಣು ಹೀಗೆ ಕಷ್ಟವನ್ನು ತ್ಯಾಗವನ್ನು ಸಹಿಸ್ಕೊಂಡು ಆಕೆ ಬದುಕಿದ್ದು ಎನ್ನುವುದನ್ನು ನೋಡ್ತೇವೆ. ಅದೇ ರೀತಿಯಾಗಿ ತನ್ನ ಚಿಕ್ಕಪ್ಪ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಾಗ ಆಸ್ತಿಯ ಹಕ್ಕಿಗಾಗಿ ಹೋರಾಟ ಮಾಡಿದ್ದನ್ನು ನಾವು ನೋಡ್ತೇವೆ. ನೋಡಿ, ಧೈರ್ಯಕ್ಕೆ ಧೈರ್ಯವೂ ಇದೆ. ಆ ಆಧುನಿಕ ಮಹಿಳೆಯೊಬ್ಬಳಿಗೆ ಎಷ್ಟು ಧೈರ್ಯವನ್ನು ಪಡ್ಕೊಳ್ಬೋದೋ ಅಷ್ಟು ಧೈರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಸ್ತ್ರೀಯರ ಶಿಕ್ಷಣ ಆಗಿರ್ಬೋದು, ಆರ್ಥಿಕ ಸ್ವಾತಂತ್ರ್ಯ ಆಗಿರ್ಬೋದು, ಸ್ತ್ರೀ ವ್ಯಕ್ತಿತ್ವ ಆಗಿರ್ಬೋದು, ಇದೆಲ್ಲವನ್ನು ನಾವು ನೋಡ್ತೇವೆ. ನಾನು ಕೊಟ್ಟಂತಹ ಪ್ರಶ್ನಾವಳಿಯಲ್ಲೂ ಕೂಡ ಅವರು ಇಂಥದ್ದೇ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಸಾಕಷ್ಟು ಅವ್ರ ಬಗ್ಗೆ ನಾನಿಲ್ಲಿ ಬರೆದಿದ್ದೆ, ಆದರೆ ಅದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು ಸ್ವಲ್ಪ ಕಷ್ಟ ಎನ್ನುವಂತಹದ್ದು ನನಗೆ ಗೊತ್ತು. ಒಟ್ಟಿನಲ್ಲಿ ಈ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಎನ್ನುವಂತಹ ಈ ಕೃತಿ ಇದೆಯಲ್ಲ, ಹಲವರ ಕಣ್ಣನ್ನು ಹಲವು ರೀತಿಯಾಗಿ ತೆರೆಸ್ತದೆ ಅಂತ ಹೇಳ್ಕೊಂಡು ಹೇಳ್ಬೋದು. ಇಲ್ಲಿ ಸ್ತ್ರೀ ಪ್ರಜ್ಞೆಯ ಧ್ವನಿಯನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಸ್ತ್ರೀತ್ವದ ಹುಡುಕಾಟದ ಹಾಗೆ ಸ್ತ್ರೀ ವಿಮೋಚನೆಯ ಪ್ರಯತ್ನವನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ನೋಡಿ, ನನಗೆ ಸಾಮಾಜಿಕವಾಗಿ, ನೈತಿಕವಾಗಿ, ಸಾಂಸ್ಕೃತಿಕ ಬದುಕಿಗೆ ಸಂಬಂಧಪಟ್ಟ ಹಲವು ಲೇಖನಗಳು ಇದರಲ್ಲಿವೆ. ಅದೆಲ್ಲ ಸಾಮಾನ್ಯವಾಗಿ ಓದುವಂಥವುಗಳೇ. ಆದರೆ ನನಗೊಂದು ವಿಶೇಷ ಅಂತ ಕಂಡದ್ದು ಒಂದು ಮಾತು ಹೇಳಿ ಮುಗಿಸ್ತೇನೆ. ಏನು ಗೊತ್ತಾ, ನಾನು ಇಷ್ಟರವರೆಗೆ ಕೇಳಿದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಜೋಗುಳದ ಹಾಡಿಲ್ಲ ಮಾರಾಯರೆ. ಉಂಟಾ? ಜೋಗುಳದ ಹಾಡು ಯಾವುದಾದ್ರೂ ತಾಯಿ ಹೆಣ್ಣು ಮಕ್ಕಳಿಗೆ ಹಾಡಿದ್ದು ಉಂಟಾ? ಯಾವ ಹಾಡು? ನಾವು ಆದರೆ ಸಾಹಿತ್ಯದಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಜೋಗುಳ ಹಾಡಿವೆ, ಹೆಣ್ಣು ಮಕ್ಕಳಿಗೆ ಇಲ್ಲ. ಇದು ಇಷ್ಟರವರೆಗೆ ಎಲ್ಲರೂ ಸಾಹಿತ್ಯದವರು ಕಂಡುಕೊಂಡ ಸತ್ಯ. ಆದರೆ ಇಲ್ಲಿ ಪರಮೇಶ್ವರಿಯವರು ಎಲ್ಲಿ ಹೋದವು ಈ ಜೋಗುಳದ ಹಾಡುಗಳು ಅಂತ ಒಂದು ಲೇಖನ ಬರ್ತಾರೆ. ಇದರಲ್ಲಿ ಜೋಗುಳ ಹಾಡಲ್ಲ, ಅದು ಗರತಿಯ ಹಾಡುಗಳಲ್ಲಿ ಇದು ಇವರೇ ಮಕ್ಕಳಾಟಿಕೆ ಚಂದ, ಮತ್ತೆ ಯೌವನ ಚಂದ, ಮುಷ್ಟಿಗೆ ಚಂದ ಕಿರಿದೊಳ್ಳು, ತಮ್ಮಯ್ಯ ಬಪ್ಪಾಗಲೇ ಚಂದ ಬಯಲಲ್ಲಿ, ತಮ್ಮಾಗೆಯಿಂದಲೇ ತಂಗಿಯಮ್ಮ ಅಂತ ಸೇರಿಸಿದ್ದಾರೆ ಇವರು. ಆಯಿತಾ? ನೋಡಿ, ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಸಮಾಜದಲ್ಲಿ ಹೆಣ್ಣು ಹುಟ್ಟುವಾಗ ಮಾತ್ರ ಅಲ್ಲ, ಹುಟ್ಟಿದ ಮೇಲೆ ಮಾತ್ರ ಅಲ್ಲ, ನಂತರವೂ ಕೂಡ ನಾವೇ ಒಂದಷ್ಟು ಅವಳನ್ನು ಸಂಕುಚಿತ ವೃತ್ತದಲ್ಲಿ ಕಟ್ಟಿ ನಮ್ಮ ಮನಸ್ಸನ್ನು ಸಂಕುಚಿತ ಮಾಡಿ ಇಟ್ಟಿದ್ದೇವೆ ನಾವೇ. ಅದು ಪ್ರಾರಂಭ. ಅದಕ್ಕೆ ನಾವು ಯಾರು ದೂರಿ ಪ್ರಯೋಜನ ಇಲ್ಲ. ಇರುವುದೇ ಹಾಗೆಮ್ಮ, ನಾವು ಇರುವುದೇ ಹಾಗೆ. ಹಾಗಾಗಿ ಅದನ್ನು ಇದು ಅವರು ಮಾಡಿದ್ದು, ಅದು ಇವರು ಮಾಡಿದ್ದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಅಧ್ಯಯನ ನನಗೆ ತುಂಬ ಖುಷಿ ಕೊಟ್ಟು, ನನಗೆ ಆ ಲೇಖನ ಬಹಳ ಖುಷಿಯಾಯಿತು. ಇನ್ನು ಅವರು ಶಿಕ್ಷಣದ ಬಗ್ಗೆ ಒಂದು ಲೇಖನ ಇದೆ, ಶಿಕ್ಷಣದ ಬಗ್ಗೆ. ಆಗೆಲ್ಲ ಶಾಲೆಯಲ್ಲಿ ಹೊಡಿಬಾರ್ದು ಅಂತ ಬಂತಲ್ಲ ಕಾನೂನು. ಆಗ ಎಲ್ಲ ಟೀಚರ್ಗಳದ್ದು ಒಂದು ನಾವೆಲ್ಲ ಹೊಡೆದೇ ಪಾಠ ಕಲಿಸಿದವರು ಮಾರಾಯರೆ. ಅಂದರೆ ಹೊಡಿಲಿಕ್ಕೆ ಬೆತ್ತ ಹೋಗುದು ಅಂತಲ್ಲ, ಕೈಯಲ್ಲಿ ಒಂದು ರಕ್ಷಣೆಗೆ ಒಂದು ಇತ್ತು ಟೀಚರ್ಗಳಿಗೆ. ಅದು ಇದ್ದರೆ ಕೈಯಲ್ಲಿ ಮಕ್ಕಳು ಅಂದರೆ ನನಗೆ ತಪ್ಪು ಮಾಡಿದರೆ ಹೊಡಿಲಿಕ್ಕೂ ಗೊತ್ತುಂಟು ಅಂತ ತೋರಿಸುವುದು ಶಿಕ್ಷಕರಿಗೆ ಅಗತ್ಯ ಬೀಳ್ತದೆ ಕೆಲವೊಮ್ಮೆ. ಅದನ್ನು ಅವರು ಸಮರ್ಥಿಸಿದ್ದಾರೆ. ಈ ಬೆತ್ತ ಇಲ್ಲದ ಕ್ಲಾಸು ಮತ್ತು ಬೆತ್ತ ಇದ್ದ ಕ್ಲಾಸು, ಅದರ ಅರ್ಥ ಟೀಚರ್ಗಳು ಹೊಡಿಬೇಕು ಅಂತ ಹೇಳಿಲ್ಲ ಅವರು. ನಾನು ಹೇಳ್ತಾ ಇಲ್ಲ ಎಲ್ಲ ಟೀಚರ್ಗಳು ಬೆತ್ತ ಇಟ್ಕೊಂಡು ಹೊಡಿಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಇವರು ಬೆತ್ತ ಯಾಕೆ ಅಗತ್ಯ, ಯಾಕೆ ಬೇಕು ಅನ್ನೋದನ್ನು ಒಂದು ಸಣ್ಣ ಲೇಖನದಲ್ಲಿ ತುಂಬ ಸೊಗಸಾಗಿ ಬಿಡಿಸಿದ್ದಾರೆ. ಇದು ನನಗೆ ಖುಷಿಯಾದದ್ದು. ಯಾಕಂದರೆ ನಮಗೆಲ್ಲ ಆಗ ತುಂಬ ಗೊಂದಲ, ಅಯ್ಯೋ ದೇವರೇ ಎಲ್ಲಿ ಬಿಡಿ. ಬೆತ್ತ ಮಾತ್ರ ಅಲ್ಲ, ಕಣ್ಣಲ್ಲಿ ಹೀಗೆ ನೋಡಲೂಬಾರ್ದು. ಆ ಮಗು ಏನಾದರೂ ದೂರು ಕೊಟ್ಟರೆ ಟೀಚರ್ ನನ್ನ ಹೀಗೆ ನೋಡಿದ್ರು, ಮಾಸ್ಟ್ರು ಒಳಗೆ. ಇಂಥ ಕಾಲ ಬಂದಾಗ ಟೀಚರ್ಗಳು ಹೇಗಿರಬೇಕು ಅನ್ನೋದನ್ನು ಒಂದು ಸಣ್ಣ ಮಟ್ಟದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಪರಿಕಲ್ಪನೆ ಅನಾವರಣ ಉಂಟಲ್ಲ, ಇದು ಸಾಮಾಜಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಸ್ತ್ರೀಯರ ಬಗ್ಗೆ ಇನ್ನು ಎಲ್ಲ ವಿಷಯಗಳನ್ನು ಒಳಗೊಂಡ ಒಂದು ಸಂಕಲನವಾಗಿ, ಎಲ್ಲರೂ ಓದುವಂಥ ಸಂಕಲನವಾಗಿ ಬಹಳ ಖುಷಿಯಾಯ್ತು ನನಗೆ.
ಒಪ್ಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ. ಆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಏಕತಾನತೆಯನ್ನು ತಪ್ಪಿಸುವುದರ ಸಲುವಾಗಿ ಪರಮೇಶ್ವರಿ ಲೋಕೇಶ್ವರ ಅವರ ಹಾಡಿಗೆ ದನಿಗೂಡಿಸಲಿದ್ದಾರೆ ಆಕೃತಿ ಭಟ್ಟಿಯವರು. ಈ ಪರಿಯ ಸೊಬಗಿನಲ್ಲಿ ವಧು ಮಂಟಪಕ್ಕೆ ವಸುದೆ ಮೇಘಮಾಲೆಯ ಹಿಡಿದು ಹೆಜ್ಜೆ ಇಟ್ಟಳು ತಾನು ಪಚ್ಚೆ ಹಾಸಿನಲಿ. ಈ ಪರಿಯ ಸೊಬಗಿನಲ್ಲಿ ವಧು ಮಂಟಪಕ್ಕೆ ವಸುದೆ ಮೇಘಮಾಲೆಯ ಹಿಡಿದು ಹೆಜ್ಜೆ ಇಟ್ಟಳು ತಾನು ಪಚ್ಚೆ ಹಾಸಿನಲಿ. ಬಾನಾಡಿಗಳ ಮಂತ್ರ ತರುಲತೆಗಳಾರತಿಯು ಬಾನಾಡಿಗಳ ಮಂತ್ರ ತರುಲತೆಗಳಾರತಿಯು ಸುಮಕುಲದ ಅಕ್ಷತೆಯ ಶುಭಹರಕೆ ಭೂಮಿಗೆ ಸುಮಕುಲದ ಅಕ್ಷತೆಯ ಶುಭಹರಕೆ ಭುವಿಗೆ ಸುಮಕುಲದ ಅಕ್ಷತೆಯ ಶುಭಹರಕೆ ಭುವಿಗೆ. ಮುಗಿಲಿನಲ್ಲಿ ಮಳೆ ಬಿಲ್ಲ ದಿನವೆಲ್ಲ ಸುರಿಮಳೆಯು ಇಳೆವದುಗೆ ಹೊದಿಸಿತ್ತು ಹಸಿರು ಮಕಮಲ್ಲ. ಕಾರ್ಮೋಡದಂಚಿನಲ್ಲಿ ಕೊರಳೆತ್ತಿ ಇಣುಕುತಿಯ ದಿನಮಣಿಯ ಕಿರಣದ ಹೊನ್ನಹಾರ ದಿನಮಣಿಯ ಕಿರಣದ ಹೊನ್ನಹಾರ ದಿನಮಣಿಯ ಕಿರಣದ ಹೊನ್ನಹಾರ ದಿನಮಣಿಯ ಕಿರಣದ ಹೊನ್ನಹಾರ ದಿನಮಣಿಯ ಕಿರಣದ ಹೊನ್ನಹಾರ. ಅವಕಾಶಕ್ಕಾಗಿ ಧನ್ಯವಾದ. ಮುಂದಿನ ಭಾಗದಲ್ಲಿ ಪರಮೇಶ್ವರಿ ಲೋಕೇಶ್ವರ ಅವರ ಸಣ್ಣ ಕಥೆಯ ಬಗ್ಗೆ ಸುಶೀಲಾ ಆರ್ ರಾವ್ ಇವರು ಪ್ರಬಂಧ ಮಂಡನೆ ಮಾಡಲಿದ್ದಾರೆ. 4 ವರ್ಷಗಳ ಕೆಳಗೆ 6ನೇ ಜನವರಿ 6, 1918ರಲ್ಲಿ 2018ರಲ್ಲಿ ಒಂದು ಸಮಾರಂಭ ಆಗಿದ್ದು, ಉಡುಪಿಯ ಸಮಾರಂಭ ಆಗಿತ್ತು. ಅದು ಉಡುಪಿಯ ಸುಹಾಸಮ ಸಂಘ ಎಂಬ ಸಂಘದ ವತಿಯಿಂದ ಹೋಟೆಲ್ ಕಿದಿಯೂರಿನಲ್ಲಿ ಅದು ಆದದ್ದು ಸಮಾರಂಭ. ಅಲ್ಲಿ ಕೆಲವು ಪುಸ್ತಕ ಬಿಡುಗಡೆ ಇತ್ತು. ಅದರಲ್ಲಿ ನಮ್ಮ ಪರಮೇಶ್ವರಿ ಅಕ್ಕನವರ ಪುಸ್ತಕ ಬಿಡುಗಡೆ ಮತ್ತು ನನ್ನದು ಒಂದು ಕೃತಿ, ಅವರ ಪ್ರತಿಗಳ ಜೊತೆಯಲ್ಲಿ ಈ ಅಕ್ಷತ್ಯಧಿಕ ಪುಸ್ತಕ ಬಿಡುಗಡೆ ಇತ್ತು. ನನ್ನದೊಂದು ಪುಸ್ತಕ ಅದು ಬಾರೆಲೆ ಹಕ್ಕಿ ಅಂತ, ಅದು ದಲಿತ ಪ್ರಬಂಧಗಳ ಸಂಕಲನ, ಅದು ಬಿಡುಗಡೆ. ಅದು ಮೊದಲ ಕೃತಿ, ಮೊದಲ ಇದು ಇವರದ್ದು ಈ ಕೃತಿ ಮೊದಲ ಪುಸ್ತಕ, ಮೊದಲ ಕಥಾ ಸಂಕಲನ. ಹಾಗೆ ಒಂದೇ ವೇದಿಕೆ ಹಂಚಿಕೊಂಡ ಸುಯೋಗ ಭಾಗ್ಯ ನನ್ನದಾಗಿತ್ತು. ಅದನ್ನು ನಾನು ಯಾಕೆ ಹೇಳ್ತೇನೆ ಇದ್ದೇನೆಂದರೆ, ಒಬ್ಬರು ನೇಮಿಚಂದ್ರ ಅಂತ ಒಬ್ಬರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಖ್ಯಾತ ಲೇಖಕಿ. ಅವ್ರು ಹೇಳ್ತಾರೆ, ಕತೆ ಹೇಳುವುದು ನನಗೆ ಅನಿವಾರ್ಯ ಧರ್ಮ ಮತ್ತು ಕರ್ಮ ಅಂತ, ಮತ್ತು ಅದಕ್ಕೆ ಅಪಾರ ಜೀವನ ಮತ್ತು ಅಪಾರ ಪ್ರವಾಸ ಅನುಭವ ಬೇಕು ಅಂತ ಅವ್ರು ಹೇಳಿದ್ದಾರೆ. ಇದು ನಾನು ಮೆಚ್ಚಿಕೊಂಡಂಥ ಅಂಶ. ಅಂಥ ಒಂದು ಅಪಾರ ಜೀವನಾನುಭವ, ಅಪಾರ ಪ್ರವಾಸಾನುಭವ ನಮ್ಮ ಪರಮೇಶ್ವರಿ ಮೇಡಮ್ ಅವರಿಗಿತ್ತು. ಹೀಗಾಗಿ ಅವರ ಕಥೆಗಳು ಭಾಳ ಉತ್ತಮವಾಗಿ ಅರಳಿವೆ. ಮತ್ತು ಇನ್ನೊಂದು ಮಾತು ಡಿ ವಿ ಜಿ ಅವರು ಹೇಳಿದ್ದಾರೆ, ಸಾಹಿತ್ಯ ಎಂಬುದು ಹಾಲು ಕೀರಂತೆ. ನಾವು ಕೀರು ಕುಡಿಯೋಕೆ ಪಾಯಸ ಕುಡಿತಾ ಇರ್ತೇವೆ, ಬೇಗ ಬೇಗ ಕುಡಿತೇವೆ. ಆದರೆ ಅದರಲ್ಲಿ ಮಧ್ಯದಲ್ಲಿ ಬರುವಂತಹ ದ್ರಾಕ್ಷಿ ಇರ್ತದಲ್ಲ, ಅದರ ಮೆಲ್ಲ ನಾವು ಚಮಚಲ್ಲಿ ತೆಗೆದು ಜಗ್ದು ತಿಂತೇವೆ ನಾವು. ಹಾಗೆ ಸಾಹಿತ್ಯ ಹಾಲು ಕೀರಿನಾಗಿದೆ. ಹಾಲು ಉಂಟು, ಹಾಲು ಕೀರು ಉಂಟು, ದ್ರಾಕ್ಷಿ ಉಂಟು. ದ್ರಾಕ್ಷಿ ಹಾಗೆ ಮನನ ಮಾಡಿ ನಿಧಾನಕ್ಕೆ ತಿನ್ನಬೇಕಂತ ಅವ್ರು ಹೇಳ್ತಾರೆ. ಹಾಗೆ ನಾನು ಹಾಗೆ ಪುಸ್ತಕ ಓದಿದ್ದೇನೆ, ನಾನು ಅವ್ರದ್ದು ಅಕ್ಷತ್ಯಧಿಕ ಪುಸ್ತಕವನ್ನು. ಈಗ 2ನೇ ಬಾರಿ ಮತ್ತೊಮ್ಮೆ ನಿಧಾನವಾಗಿ ಸಾಧ್ಯತೆ ವಿಮರ್ಶಾತ್ಮಕವಾಗಿ ಓದಿದಾಗ ನನಗೆ ಕೆಲವು ಒಳ್ಳೆಯ ಅಂಶಗಳು ಕಂಡು ಬಂದವು. ಇದರಲ್ಲಿ ಒಟ್ಟು 16 ಕಥೆಗಳಿವೆ. ಅದರಲ್ಲಿ 16 ಕಥೆಗಳ ಅಪಾರ ಜೀವನಾನುಭವ ಕಂಡು ಬರುತ್ತೆ. ಸ್ತ್ರೀಯರಿಗಾಗಿ ಮಿಡಿದ ತುಡಿದ ಹೃದಯ ಕಂಡು ಬರುತ್ತೆ. ಭಾಷೆ ಸರಳವಾಗಿದ್ದರೂ ಆ ತುಡಿತ ಮಿಡಿತ ಮತ್ತು ಅದನ್ನು ಹೇಳುವ ರೀತಿ ಬಹಳ ಉತ್ತಮವಾಗಿ ಕಂಡು ಬರ್ತಾರೆ ನನಗೆ. ಅದರಲ್ಲಿ ಕೆಲವೊಂದು 4-5 ಕಥೆಗಳ ಬಗ್ಗೆ ಮಾತ್ರ ನಾನು ಹೇಳ್ತೇನೆ. ಅದರ ಮೊದಲನೇದು ಸ್ಮಿತಾ ಎಂಬಂಥ ಒಂದು ಹೆಣ್ಣಿನ ಕತೆ. ಹೆಚ್ಚಿನ ಎಲ್ಲ ಕಥೆಗಳು ಹೆಣ್ಣಿನ ಕತೆ. ಅದರಲ್ಲಿ ಮುನ್ನುಡಿ ಬರೆದವರು ಡಾಕ್ಟರ್ ಜಯಪ್ರಕಾಶ್ ಮಾವಿನಕೋಳಿ ಅವರು ಬಿಡುಗಡೆ ಮಾಡಿದ ಆ ಕೃತಿಯನ್ನು. ನನ್ನ ಕೃತಿ ಬಿಡುಗಡೆ ಮಾಡಿದವರು ಖ್ಯಾತ ಲೇಖಕರಾದ ಈಶ್ವರನವಂತೂ ಈಗ ಇಲ್ಲ. ಇದರಲ್ಲಿ ಅವರು ಹೇಳಿದ್ದಾರೆ, ಮುನ್ನುಡಿಯಲ್ಲಿ ಹೇಳಿದ್ದಾರೆ, ಇದರಲ್ಲಿರುವ ಕಥೆಗಳಲ್ಲೆಲ್ಲವೂ ಸ್ತ್ರೀಯೇ ಬೇರೆ ಬೇರೆ ಸ್ತರದಲ್ಲಿ ನಿಂತುಕೊಂಡು ಹೇಳಿದಂಥ ಮಹಿಳಾ ವಾಣಿ ಅಂತ. ಎಲ್ಲ ಕಥೆಗಳಲ್ಲಿ ಸಹ ಮಹಿಳೆಯರಿದ್ದಾರೆ ಮತ್ತು ಮಹಿಳೆಯರು ಪ್ರಧಾನ ಪಾತ್ರಗಳು. ಆದರೆ ಎಲ್ಲ ಮಹಿಳೆಯರು ಶೋಷಣೆಗೊಳಗಾದವರಲ್ಲ, ಶೋಷಣೆಗೊಳಗಾದಂಥ ಗಂಡಸರು ಇದ್ದಾರೆ ಈ ಕಥೆಗಳಲ್ಲಿ. ಗೋಷ್ಠಿಯ ಮುಂದಿನ ಭಾಗದಲ್ಲಿ ಪರಮೇಶ್ವರಿ ಲೋಕೇಶ್ವರಿ ಇವರ ನಾಟಕ ಸಾಹಿತ್ಯ ಪ್ರಕಾರದ ಬಗ್ಗೆ ವಿಚಾರ ಮಂಡನೆ ಮಾಡಲಿದ್ದಾರೆ ಇಂದಿರಾ ಹಾಲಂಬಿ ಇವರು. ಪರಮೇಶ್ವರಿಯವರನ್ನು ನಾನು ಮೊದಲು ನೋಡಿದ್ದು ಹೇಳಿದರೆ, ಕುಂದಾಪುರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗಿತ್ತು. ಆ ದಿವಸ ನಾವಿಬ್ಬರು ಒಂದೇ ಕಡೆಯಲ್ಲಿದ್ದೆವು. ಈ ಬ್ರಹ್ಮಕುಮಾರಿಯವರ ಒಂದು ಕವಿಗೋಷ್ಠಿ, ಅವರಿಗಾಗಿ ಕವಿಗೋಷ್ಠಿ. ನನ್ನನ್ನು ಕೂಡ ಕರೆದಿದ್ದರು ಕನರಾಡಿ ವಾದಿರಾಜ ಭಟ್ರು. ಪರಮೇಶ್ವರಿಯವರು ಬಂದಿದ್ದರು. ಆಗ ನಾನು ಒಂದು ಕವನ ಓದಿದೆ. ಅದೇ ಮೊದಲ ಭೇಟಿ ಪರಮೇಶ್ವರಿಯವರದ್ದು. ಅವರ ಅಧ್ಯಾಪಕಿಂತ ಎಲ್ಲೋ ಪತ್ರಿಕೆಯಲ್ಲಿ ಓದಿ ಎಲ್ಲ ಕೇಳಿದ್ದೇನೆ. ಅವರು ನನ್ನ ಕವನ ವಾಚನ ಆದ ಮೇಲೆ ಅರ್ಧದಲ್ಲಿ ಅವರು ಹೋಗುವವರು ನನ್ನ ಕವನ ವಾಚನ ಬಹಳ ಮೆಚ್ಚಿಕೊಂಡು ಮಾತಾಡಿದರು. ಆಗ ಅವರ ಮನೆ
ಅಲ್ಲಿ ಆಗ ಹೇಳಿದರೆ ಅಂಕದ ಕಟ್ಟೆ ಶಾಲೆ, ಅಲ್ಲಿ ಈಚೆಗೆ ಸ್ವಂತ ಮನೆ. ನಮ್ಮ ಮನೆಗೆ ಬರಲೇಬೇಕು, ನೀವು ಬರಲೇಬೇಕು, ಅವರು ಎಲ್ಲರಿಗೂ ಈಗಲೂ ಹಾಗೆ ಮೊದಲು ಹಾಗೆ ಕೊನೆಯವರೆಗೂ ಮನೆಗೆ ಬನ್ನಿ ಉಪಚರಿಸುವ ಆತಿಥ್ಯ ತುಂಬ ಜಾಸ್ತಿ. ಕರೆದಿದ್ರು, ನಾನು ಹೋದೆ ಒಂದು ಸಲ, ಅದೇ ದಿವಸ ಅಲ್ಲ, ಹೋದಾಗ ಅವರ ಬಹುಧಾನ್ಯದಿಂದ ಬಹುಧಾನ್ಯಕ್ಕೆ ಹಸ್ತಪ್ರತಿ ನನಗೆ ಓದಲಿಕ್ಕೆ ಕೊಟ್ಟರು. ಓದಿದೆ, ಅದನ್ನು ಓದಿ ತುಂಬ ಒಳ್ಳೆಯದುಂಟು, ಪ್ರಕಟಿಸ್ಬೋದಾ ಕೇಳಿದರು. ಖಂಡಿತ ಪ್ರಕಟಿಸ್ಬೋದು, ಇಂಥದ್ದು ಯಾರೂ ಬರೆದದ್ದಿಲ್ಲ ಅಭಿಪ್ರಾಯ ಕೊಟ್ಟೆ. ಮತ್ತು ಸ್ವಲ್ಪ ಸಮಯ ನಂತರ ಪ್ರಕಟಿಸಿದರು. ಮತ್ತು ಆ ಮನೆ ಸ್ವಂತ ಮನೆಯದು ಮಾಡಿದ್ದು, ಆದರೆ ಅದರ ಅಂಗಳದಲ್ಲೇ ಇನ್ನೊಂದು ಮನೆಯವರು ಬೇರೆ ಬೇರೆ ರೀತಿಯ ತಕರಾರುಗಳನ್ನು ಅವರಿಗೆ ಕೊಟ್ಟಿದ್ದರಂತೆ. ಉಪದ್ರ, ಬಾವಿಯ ನೀರು, ಅದು ಇದು ಕಾರಣ ಅಂತ ಹೇಳ್ಕೊಂಡು ಕ್ರಮೇಣ ಆ ಮನೆಯನ್ನು ಮಾರಬೇಕು ಹೇಳ್ತಾ ಇದ್ದರು. ಕೊನೆಯಲ್ಲಿ ಮಾರಿದ್ದು ನಮಗೆಲ್ಲ ಗೊತ್ತುಂಟು. ಎರಡನೇ ಭೇಟಿಯಲ್ಲಿ ಹೇಳಿದರೆ ಬಸರೂರು ಶಾಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಆಗ ಹೋದಾಗ ಬಸರೂರು ಕಾಲೇಜಿನಲ್ಲಿ ಬಹಳ ರಶ್, ಜನವೇ ಜನ. ನಾನು ಮತ್ತು ಅವರು ಒಂದು ಟೇಬಲ್ನಲ್ಲಿ ಹತ್ರ ಒಂದಕ್ಕೊಂದು ತಾಗಿ ಎಲೆ ಹಾಕಿದ್ದಾರೆ. ಹೇಗೆ ಊಟ ಮಾಡೋದು, ಹತ್ರ ಕೂತ್ಕೊಂಡು, ನಾವೆಲ್ಲ ಮಕ್ಕಳಾದರೆ ಮಾಡ್ತಾರೆ ಅಂತ ಹೇಳ್ತಾ ನಾವು ಊಟ ಪೂರೈಸಿದ್ದೆವು ಅಲ್ಲಿ. ಆಮೇಲೆ ಅವರು ಅಲ್ಲಿಯ ಮನೆ ಬಿಟ್ಟು ಇಲ್ಲಿ ವಾಸಿಸಿದ್ದು, ಅದು ಇದು ಎಲ್ಲ ಮುಂದಿನ ಘಟನೆಗಳು. ಮತ್ತು ಇಲ್ಲಿಗೆ ಬನ್ನಿ ಅಂತ ಎಷ್ಟು ಸಲ ಹೇಳಿದ್ದಾರೆ. ಅವರ ಮನೆಗೆ ಹೋಗಿದ್ದೇವೆ, ಆತಿಥ್ಯ ಸವಿದಿದ್ದೇವೆ. ಅದನ್ನು ಪುನಃ ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಮಗಳು ವಿದ್ಯಾ ಗಣೇಶ್ ನಿಮ್ಗೆ ಗೊತ್ತಿರ್ಬೋದು, ಆಳ್ವ ಕಾರ್ಯಕ್ರಮದಲ್ಲಿ ಇವರ ಒಟ್ಟಿಗೆ ಒಂದೇ ರೂಮಿನಲ್ಲಿದ್ದಾಗ ವಿದ್ಯಾನಿಗೂ ಅವರಿಗೂ ತುಂಬ ಆತ್ಮೀಯತೆ ಬೆಳೆಯಿತು. ಯಾವಾಗ ನೋಡಿದರೂ ಅವಳದ್ದು ಫೋನು, ಅವಳಿಗೆ ಫೋನ್ ಎಲ್ಲ ನಡೆದು ಬಂದಿದೆ. ಈಗ ಈ ಎಲ್ಲ ಘಟನೆಗಳನ್ನು ಹೇಳ್ತಾ ನಾನು ನಾಟಕದ ವಿಷಯ ಮಾತಾಡಬೇಕು. ಜೀವನವೇ ಒಂದು ನಾಟಕ ಹೇಳ್ತಾರೆ. ನಾಟಕ ಅಲ್ಲ, ಸೀರಿಯಲ್, ಧಾರಾವಾಹಿಗಳಲ್ಲಿ, ಸಿನಿಮಾದಲ್ಲಿ ಅಭಿನಯಿಸಿದವರು ಇಲ್ಲಿದ್ದಾರೆ ನಮ್ಮ ಎದುರೇ. ಶ್ರೀಕಲಾ ಉಡುಪ, ಮೊನ್ನೆವರೆಗೆ ಸರಸಮ್ಮನ ಸಮಾಧಿಯಲ್ಲಿ ಅವರನ್ನು ಸ್ವಲ್ಪ ನೋಡಿದ್ದೇವೆ. ಜೀವನ ಒಂದು ನಾಟಕ, ಹೌದು. ನಾಟಕವೂ ಜೀವನದ ಪ್ರತಿಬಿಂಬ, ಕಥೆಗಳು ಜೀವನದ ಪ್ರತಿಬಿಂಬ. ಯಾವ್ಯಾವುದೋ ಕಲ್ಪನೆ ಬರೆದ್ರೆ ಅದು ಒಂದು ಸಲಕ್ಕೆ ಮಕ್ಕಳಿಗೆಲ್ಲ ಆಕರ್ಷಣೆ ಆಗ್ಬೋದು, ಆದರೆ ಅನುಭವ ಇರುವವರಿಗೆ ಇದು ಎಂಥದ್ದು ಅಂತ ಅಂದರೆ ಮಕ್ಕಳಿಗೆ ಖುಷಿ ಆಗ್ತದೆ. ಅದು ಅದ್ಭುತ ಕಥೆಗಳು. ಪರಮೇಶ್ವರಿ ಲೋಕೇಶ್ವರ್ ಅವರು ನಂಗೆ ತುಂಬ ಆತ್ಮೀಯರು. ಅವರು ನನಗೊಮ್ಮೆ ಬಸ್ಸಿನಲ್ಲಿ ಸಿಕ್ಕಿದ್ರು ಉಡುಪಿಯಲ್ಲಿ ಕೂತು ನಾನು ಅವ್ರ ಒಟ್ಟಿಗೆ ಕೂತೆ. ಮುಲ್ಕಿವರೆಗೆ ಒಟ್ಟಿಗೆ ಬಂದು ಅವರೊಂದು ಮಾತಾಡಿದ ನನಗೆ ಆ ಒಂದೇ ಮುಲ್ಕಿವರೆಗೆ ಮಾತಾಡಿ ಇವತ್ತು ಸಹ ನೆನಪುಂಟು. ಅವರ ಆ ಸುಂದರ ಮುಖದಲ್ಲಿ ಅವರೊಂದು ಚುರುಕಿನಲ್ಲಿ ಮಾತಾಡಿದ್ದು ಇವತ್ತಿಗೂ ನೆನಪುಂಟು ನನಗೆ. ಮುಲ್ಕಿಲಿ ಹೇಳಿದೆ ನಾನು. ಮತ್ತೆ ಆಮೇಲೆ ವಿಜಯಲಕ್ಷ್ಮಿ ಶಾನ್ಭೋಗರವ್ರ ಪುಸ್ತಕ ನಮ್ಮದು ಅನಂತ ಪ್ರಕಾಶ ಪತ್ರಿಕೆದೆ, ಅದರಲ್ಲಿ ಅವರದ್ದು ನಮ್ಮ ಪ್ರಕಾಶನದಲ್ಲಿ ಕೂಡ ಒಂದು ಪುಸ್ತಕ ಪ್ರಕಟ ಆಗಿದೆ. ಹಾಗಾಗಿ ಪರಮೇಶ್ವರಿ ಲೋಕೇಶ್ವರು ಅವರು ಹಿರಿಯರಾದರೂ ನಂಗೆ ತುಂಬ ಆತ್ಮೀಯರಾಗಿದ್ದರು ಅಂತ ಹೇಳ್ತಾ ಒಂದು NS ಲಕ್ಷ್ಮೀನಾರಾಯಣ ಭಟ್ ಅವರ ಹಾಡನ್ನು, ಚಿಕ್ಕ ಹಾಡನ್ನು ಹಾಡ್ತೇನೆ. ಇವತ್ತಿನ ಸಂದರ್ಭಕ್ಕೂ ಅನುಕೂಲ ಆಗ್ಬೋದು ಅದು. ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಏಕೆ ಮನವು ಕಳವಳದಲ್ಲಿ ಮುಳುಗಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಇದ್ದಕ್ಕಿದ್ದ ಹಾಗೆ ಏನೋ ಮಿಂಚಿತು, ತಿಳಿಯದಿದ್ದರೇನು ಮನಕ್ಕೆ ಹೊಳೆಯಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಏಕೆ ಮನವು ಕಳವಳದಲ್ಲಿ ಮುಳುಗಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಯಾರ ದನಿಯೋ ಎದೆಯ ಹಾದು ಹೋಯಿತು, ಬಾನಿನಲ್ಲಿ ತಾರೆ ಸಂತೆ ಸೇರಿತು, ಯಾರ ದನಿಯೋ ಎದೆಯ ಹಾದು ಹೋಯಿತು, ಬಾನಿನಲ್ಲಿ ತಾರೆ ಸಂತೆ ಸೇರಿತು, ಶ್ರುತಿಗೊಂಡಿತು ವೀಣೆ ತಾನೆ ದನಿಯಿತು, ಝೇಂಕಾರಕ್ಕೆ ಕಾದ ಹೃದಯ ನೆನೆಯಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು, ಶ್ರುತಿಗೊಂಡಿತು ವೀಣೆ ತಾನೆ ದನಿಯಿತು, ಝೇಂಕಾರಕ್ಕೆ ಕಾದ ಹೃದಯ ನೆನೆಯಿತು, ಏಕೆ ಕಣ್ಣು ಹೀಗೆ ತೇವಗೊಂಡಿತು. ಅತ್ಯಂತ ಭಾವಪೂರ್ಣವಾಗಿ ಹಾಡಿ ನಮ್ಮನ್ನು ಮನರಂಜಿಸಿದಂಥ ಗಾಯತ್ರಿ ಉಡುಪಿ ಅವರಿಗೆ ಧನ್ಯವಾದಗಳು.
ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಪರಮೇಶ್ವರಿ ಲೋಕೇಶ್ವರ್ ಅವರ ಬಗ್ಗೆ ನುಡಿನಮನಗಳನ್ನು ಸಲ್ಲಿಸಲಿದ್ದಾರೆ. ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿದ್ದುಕೊಂಡು ಈಗ ನಿವೃತ್ತರಾಗಿರುವಂತಹ ಶ್ರೀಕಲಾ ಉಡುಪ ಇವರು ಅಭಿನಯ ಕಲಾವಿದೆ, ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆ ಕೂಡ ಆಗಿರುವಂತಹ ಇವರು ಅನೇಕ ಕಿರುಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಈಗ ನುಡಿ ನಮನಗಳ ಮೂಲಕ ಪರಮೇಶ್ವರಿ ಲೋಕೇಶ್ವರ ಅವರಿಗೆ ಗೌರವವನ್ನು ಸಲ್ಲಿಸಲಿದ್ದಾರೆ. ಅಪ್ಪ ಮೊಬೈಲ್ ಕೊಡಲಿಲ್ಲ ಅಂತ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳುವ ಮಕ್ಕಳು ಇದ್ದಾರೆ. ಸ್ವಲ್ಪ ಕಷ್ಟ ಬಂದರೂ ಸಾಕು, ನಮ್ಮ ಹದಿಹರೆಯದ ಹುಡುಗ ಹುಡುಗಿಯರೆಲ್ಲ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ನಾನಾಗಲಿ ನೀವಾಗಲಿ ಬದುಕಿನ ಘಟ್ಟಗಳನ್ನು ದಾಟಿ ಬರುವಾಗ ಅದೆಷ್ಟು ಕಷ್ಟ ನೋವು ಅನುಭವಿಸಿದ್ದೇವೆ. ನೀವು ನಾನು 35 ಅಂತ ಮಾಡಿಕೊಂಡೆ, ಇವತ್ತು ಹೇಳಿದರು 22ನೇ ವರ್ಷಕ್ಕೆ ನಿಮ್ಮ ಹರೆಯದಲ್ಲೇ ಪತಿ ಕಳೆದುಕೊಂಡರು. ಕಷ್ಟ ಕಾರ್ಪಣ್ಯದ ನಡುವೆ SSLC ಪಾಸಾಗಿ ಡಿಗ್ರಿಯನ್ನು ಮುಗಿಸಿ BEd ಮುಗಿಸಿ ಶಿಕ್ಷಕಿ ಕೆಲಸ ಮಾಡಿ ಇರುವ 2 ಎಳೆಯ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸಿ ಅವರಿವತ್ತು ಸ್ವತಂತ್ರವಾಗಿ ಬದುಕುವಂತೆ ಮಾಡಿದ್ದೀರಿ. ನೀವು ನೋಡಿ ಅಲ್ಲಿ ಅವರು ಆ ವಯಸ್ಸಿನಲ್ಲೂ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಆದರೂ ನಿಮಗೊದಗಿದ ಆ ಹೆಣ್ಣು ಮಕ್ಕಳ ಮೇಲೆ ಬೀಳುವ ಕಾಕದೃಷ್ಟಿಗೂ ನೀವು ಹೆದರಲಿಲ್ಲ. ನೀವು ನಿಮ್ಮ ಬರಹದ ಮೂಲಕ ಸಾಮಾಜಿಕ ಜನಜಾಗೃತಿಯನ್ನು ಉಂಟು ಮಾಡಿದ್ದೀರಿ. ನಮ್ಮ ಲೇಖಕಿಯರ ಸಂಘದಲ್ಲಿಯೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕೆಲಸ ಮಾಡಿದ್ದೀರಿ. ಅದೆಲ್ಲದರ ನೆನಪಿದೆ. ಇಷ್ಟೆಲ್ಲದರ ಮಧ್ಯೆ ಅನಾದರಣೆ ಉಂಟಾದಾಗ ನೀವು ಸಹಿಸುತ್ತಿರಲಿಲ್ಲ. ಹೊಸ ಪೀಳಿಗೆಯವರಿಗೆ ನಮ್ಮ ನೆನಪಾಗುತ್ತಿಲ್ಲ ಎಂದು ಕೆಲವೊಮ್ಮೆ ನಿಟ್ಟುಸಿರು ಬಿಟ್ಟಿದ್ದೀರಿ ನನ್ನಲ್ಲಿ. ಇಲ್ಲ ಪರಮೇಶ್ವರಿಯವರೇ, ಇದೀಗ ನಮ್ಮ ಜ್ಯೋತಿ ಚೇಳ್ಯಾರ್ ಈಗ ಏನೋ ವ್ಯಾಲ್ಯೂಯೇಷನ್ ಅಂತ ಪಾಪ ಹೋಗಿದ್ದಾರೆ. ಅವರು ಬಹುಶಃ ಸ್ವಲ್ಪ ಎತ್ತರ ಇದ್ದುದರಿಂದ ಅವರ ದೃಷ್ಟಿ ಎಲ್ಲರ ಮೇಲೂ ಸಮಾನವಾಗಿ ಬೀಳುತ್ತೆ. ನಿಮ್ಮ ಮಗಳೊಂದಿಗೆ ಚರ್ಚಿಸಿ ನಿಮ್ಮನ್ನು ಎಲ್ಲರ ನೆನಹಿಗೆ ಇವತ್ತು ತರುವ ಪ್ರಯತ್ನ ಮಾಡಿದ್ದಾರೆ. ನಿಮಗೆ ನುಡಿ ನಮನ ಸಲ್ಲಿಸಲು ನಿಮ್ಮ ಆತ್ಮೀಯಳಾದ ನನ್ನನ್ನು ಬರ ಹೇಳಿದರು. ಬಹುಶಃ ನಿಮ್ಮ ಅಂತರಂಗದ ನುಡಿಗಳು ಪರಮೇಶ್ವರಿಯವರಿಗೆ ಖಂಡಿತ ತಲುಪಿರುತ್ತದೆ ಮೇಡಮ್. ನಿಮ್ಮೊಂದಿಗೆ ನಾವು ಕೂಡ ಆರ್ದ್ರರಾಗಿದ್ದೇವೆ. ಧನ್ಯವಾದಗಳು. ಹಾಗೆ ಮುಂದೆ ನುಡಿ ನಮನ ಸಲ್ಲಿಸಲಿರುವಂಥವರು ರೂಪಕಲಾ ಆಳ್ವ ಇವರು. ಬಹುಶಃ ಇವರು ಅವರ ನೆರೆಕರೆಯವರು, ಒಂದೇ ಅಪಾರ್ಟ್ಮೆಂಟಲ್ಲೇ ಹತ್ರ ಇದ್ದಂಥವರು. ಸಾಹಿತಿಯಾಗಿ ನಮಗೆ ಜೋಳಿಗೆ ಒಳಗಿನ ಹೋಳಿಗೆಯ ಸವಿಯನ್ನು ನೀಡಿದವರು. ಈಗ ವೇದಿಕೆ ರೂಪಕಲಾ ಮೇಡಮ್ ಇವರು. ಹಾಗೆ ಪರಮೇಶ್ವರಮ್ಮನಲ್ಲಿ ನಾನು ಎಷ್ಟೋ ಬಾರಿ ನೇರವಾಗಿ ಜಗಳ ಮಾಡಿದ್ದಿದೆ, ನೋವಿನಿಂದ ಮಾತು ಕಡಿಮೆ ಮಾಡಿದ್ದಿದೆ, ಮತ್ತು ಸರಿಯಲ್ಲವೆಂದು ಪುನಃ ಮಾತಾಡಿದ್ದು, ಅವರು ಸಮಜಾಯಿಷಿ ನೀಡಿದ್ದು ಎಲ್ಲ ಆಗಿದೆ. ಬಹುಶಃ ಒಂದು 18 ವರ್ಷದ ಒಂದು ಬಾಂಧವ್ಯ ನಮ್ಮ ಬಹಳ ಒಂದು ಆತ್ಮೀಯವಾಗಿತ್ತು. ಆನಂತರ ನನ್ನ ಬದುಕಿನಲ್ಲಿ ಸ್ವಲ್ಪ ತಿರುವುಗಳೆಲ್ಲ ಬಂದ ನಂತರ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಆ ನಂತರ ಕೊನೆಗಳಿಗೆಯಲ್ಲಿ ಅವರ ಮಗಳ ಮನೆಗೆ ಹೋದರು. ನಾವೆಲ್ಲ ಪರಮೇಶ್ವರಿ ಅಮ್ಮನವರ ಆತ್ಮಕಥೆಯನ್ನು ಓದಿದವರೇ, ಅವರು ಕಂಡ ಜೀವನದ ನೋವುಗಳನ್ನು ಅರಿತವರೇ. ಬದುಕಿನ ಪ್ರಾರಂಭದ ಘಟ್ಟದಲ್ಲಿ ಹೇಗೆ ಅವರು ಸಂಕಷ್ಟಗಳನ್ನು ಅನುಭವಿಸಿದ್ರೋ ಅದೇ ರೀತಿ ಬದುಕಿನ ಕೊನೆ ಕ್ಷಣಗಳಲ್ಲೂ ಪದೇ ಕಾಡಿದ ಅನಾರೋಗ್ಯ ಅವರನ್ನು ಕಂಗೆಡಿಸಿದ್ದು ಮಾತ್ರ ಬಹಳ ನೋವಿನ ವಿಚಾರ. ಅವರ ಕೊನೆ ಕ್ಷಣದಲ್ಲಿ ಅವರನ್ನು ನನಗೆ ನೋಡಲಿಕ್ಕೆ ಆಗಲಿಲ್ಲಲ್ಲೋ ಅನ್ನೋ ಬೇಸರ ಮಾತ್ರ ಈಗಲೂ ಇದೆ. ಕಾರಣ ಕೊರೋನಾ ಆತಂಕದ ಸಂದರ್ಭ ಆಗಿತ್ತು. ಹಾಗೆ ಕೊನೆ ಕಂಡದ್ದು ಕಾಸರಗೋಡಿನಲ್ಲಿ ವಿಜಯನ ಮನೆಯಲ್ಲಿ. ಆದ ಕಾರಣ ದರ್ಶನ ಭಾಗ್ಯವು ಸಿಗದೆ ಹೋದ ಬೇಸರ ಇದೆ. ಆದರೂ ಬಂದ ಸಂಕಷ್ಟಗಳೆಲ್ಲವನ್ನು ಎದುರಿಸಿ ದೇವರು ನಡೆಸಿದ ಹಾಗೆ ನಡಿಬೇಕಲ್ವಾ, ಏನೇ ಬರಲಿ ಬಂದದನ್ನು ಎದುರಿಸ್ತೇನೆ ಅನ್ನೋ ಛಲ ಸಮಚಿತ್ತದಿಂದ ಅಮ್ಮ ಬದುಕಿ ತೋರಿದ ರೀತಿಯೇ ಎಲ್ಲರಿಗೊಂದು ಮಾದರಿ, ಆದರ್ಶ. ಮತ್ತು ನಾನು ಇನ್ನೊಂದು ಹೇಳಬೇಕು, ನಾನು ಇತ್ತೀಚೆಗೆ ನನ್ನ ಅಪ್ಪಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದೆ, ಸಂಜೀವಿನಿ ಪ್ರಶಸ್ತಿ ಅಂತ. ಮಕ್ಕಳನ್ನು ಒಂದು ಕಷ್ಟಪಟ್ಟು ಸಾಕಿ ಒಂದು ಒಳ್ಳೆಯ ನೆಲೆಗೆ ತಂದ ತಾಯಂದಿರನ್ನು ಹುಡುಕಿ ಕೊಡುವಂಥದ್ದು. ಅದನ್ನು ನಮ್ಮ ವಿಜಯಲಕ್ಷ್ಮಿ ಶೆಟ್ಟಿ ಅವರ ಅಮ್ಮ 92 ವರ್ಷದ ಹಿರಿಯರು ಸುಮತಿ ಹೆಗ್ಗಡ್ತಿಂತ ಶಿರುವಕೋಡು ಅವರು ಪಡ್ಕೊಂಡ್ರು. ಆ ಪ್ರಶಸ್ತಿಯನ್ನು ಪ್ರಾರಂಭ ಮಾಡುವಾಗ ನನ್ನ ಮನಸ್ಸಲ್ಲಿದ್ದದ್ದು ಪರಮೇಶ್ವರಿ ಅಮ್ಮ. ಯಾಕಂದರೆ
ಆ ರೀತಿ ಒಂದು ಮಾಡಿದ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು, ಹೆಚ್ಚು ಸಮಂಜುಳ, ಯಶೋಧ, ಇವ್ರ ಹತ್ರ ಎಲ್ಲ ನಾನು ಹಂಚಿಕೊಂಡಿದ್ದೇನೆ. ಯಾರನ್ನು ಎಂಥ ಪ್ರಶಸ್ತಿಯಿಂದ ಕೇಳಿದರೆ ಹೇಳಿದ್ರು, ನೋಡಿ ಪರಮೇಶ್ವರಿ ಅಮ್ಮ ಹೇಗೆ ಮಕ್ಕಳನ್ನು ಸಾಕಿ ಮೇಲೆ ಮಾಡಿದರು, ಎಷ್ಟು ಕಷ್ಟಪಟ್ಟು ಅಂಥವ್ರು ಅವರಿದ್ದರೆ ಮೊದಲ ಪ್ರಶಸ್ತಿ ಅವರಿಗೆ ಹೋಗಬೇಕು ಅಂತ ಕೂಡ ನಾನು ಹೇಳಿದ್ದೆ. ಆದರೆ ಅವರು ಸಿಗಲಿಲ್ಲ ನಮಗೆ. ಆದರೆ ಹಿರಿಯರಾದ ಇವರು ಸಿಕ್ಕಿದ್ದಾರೆ, ನಮಗೆ ಒಳ್ಳೆಯ ಸಾಧಕಿಯನ್ನೇ ಹುಡುಕಿಸಿದ್ದೇವೆ. ಆದರೆ ಬಹುಶಃ ನಾನು ಪರಮೇಶ್ವರಿ ಅಮ್ಮ ಎಲ್ಲೇ ಇರಲಿ, ಅವರು ಹೇಳೋದು ನೀವಿದ್ದಿದ್ರೆ ಖಂಡಿತ ಆ ಪ್ರಶಸ್ತಿ, ಮೊದಲ ಪ್ರಶಸ್ತಿ ನಿಮಗೆ ಸಲ್ತಿತ್ತು. ಹಾಗೆ ಈಗ ಆಕೃತಿಯವರು ಹಾಡು ಹೇಳುವಾಗ ನಾನು ಮತ್ತು ಮಂಜುಳಾ ಸುಕುಮಾರ್ ಅವರು ಮಾತಾಡಿಕೊಂಡೆವು. ಅದರಲ್ಲಿ ಏನೋ ಬಾನಾಡಿ ಬಂತು. ಯಾಕಂದರೆ ನಿನ್ನೆ ಸಹ ಯಾರೋ ಫ್ರೆಂಡ್ ಹೇಳಿದರು ಪರಮೇಶ್ವರಿ ಅಮ್ಮ ಬಂದಾರ ಅಂತ. ಗೊತ್ತಿಲ್ಲ, ಈ ನಂಬಿಕೆಗಳಿಲ್ಲ. ಆದರೂ ಇವರು ಬಾನಾಡಿ ಹೇಳುವಾಗ ಅಲ್ಲೊಂದು ಹಕ್ಕಿ ಕೂಗಿತ್ತು ಜೋರು. ನಾವು ಹೇಳಿದೆವು ಪರಮೇಶ್ವರಿ ಅಮ್ಮ ಬಂದರು ಅಂತ. ಹಾಗೆ ಶ್ರೀಕಲಕ್ಕಸಲ್ಲಿ ತೋರಿಸಿದ್ರು ಪರಮೇಶ್ವರಿ ಅಮ್ಮ ಇದ್ದಾರೆ ಅಂತ. ನಾವು ಭಾವಿಸೋದು, ನನಗೆ ಎಷ್ಟೋ ಸಲ ಹಿಂದಿನಿಂದ ಸಹ ನಾವು ಭಾವಿಸೋದು, ನಾವು ಯಾರಾದರೂ ಒಂದು ಸಾಧಕಿಯರು ಅಥವಾ ಕಷ್ಟಪಟ್ಟು ಜೀವನದಲ್ಲಿ ಒಂದು ನಮಗೆ ಜೀವನಕ್ಕೆ ದಾರಿಯನ್ನು ತೋರಿಸಿದವರನ್ನು ನಾವು ಏನು ಮಾಡ್ತೇವೆ, ಅವರು ಹೋದ ಮೇಲೆ ನಾವು ಅವರ ಬಗ್ಗೆ ಮಾಡೋದು, ಅವರದ್ದು ಆಚರಿಸೋದು ಮಾಡ್ತೇವೆ. ಆದರೆ ಅವರ ಎದುರಲ್ಲಿ ನಾವು ಯಾಕೆ ಮಾಡೋದಿಲ್ಲ? ಈಗ ನೋಡಿ ಪರಮೇಶ್ವರಿ ಅಮ್ಮನಿಗೆ ಅವರಿಗೆ ಬಹಳ ಖುಷಿ, ಅವರ ಬಗ್ಗೆ ಯಾರಿಗೂ ಅಷ್ಟೇ ಅವರ ಬಗ್ಗೆ ಇನ್ನೊಬ್ರು ಹೇಳುವ ಖುಷಿಯಾಗುವಂಥದ್ದು. ಈಗ ಅವರು ಇರ್ತಿದ್ರೆ ಎಷ್ಟು ಸಂಭ್ರಮ ಪಡ್ತಿದ್ರು ಅಂತ. ಹಾಗೆ ಬಂದಂತಹ ಯಾರಾದರೂ ನುಡಿ ನಮನಗಳನ್ನು ಸಲ್ಲಿಸುವವರಿದ್ದರೆ ಅವರಿಗೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಂಧುಗಳು ಅಥವಾ ಯಾರಾದರೂ ಆಸಕ್ತರು ಮಾತನಾಡುವ ಆಸಕ್ತಿ ಇದ್ದಲ್ಲಿ ನುಡಿ ನಮನಗಳನ್ನು ಸಲ್ಲಿಸ್ಬೋದು ಅಂತ ಕೇಳ್ತಾ ಇದ್ದೇನೆ. ರೋಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಭಾಗ್ಯವಶಾತ್ ನಾನು ಪರಮೇಶ್ವರಿಯವರ ಅಳಿಯನಾಗಿದ್ದೇನೆ. ನನಗೆ ಭಾವನೆಯ ಪ್ರಕಾರ ಇಬ್ಬರು ತಾಯಿಯಂದಿರು. ಒಂದು ನನ್ನ ಸ್ವಂತ ತಾಯಿ, ಇನ್ನೊಬ್ಬರು ಪರಮೇಶ್ವರಿ. ನನ್ನ ತಾಯಿ ಭುವನೇಶ್ವರಿ, ಇನ್ನೊಬ್ಬರು ತಾಯಿ ಪರಮೇಶ್ವರಿ. ಭುವನೇಶ್ವರಿ ಮೌನಿ, ಪರಮೇಶ್ವರಿ ಮಾತುಗಾರ್ತಿ. ನನ್ನ ತಾಯಿ ಬಹಳ ಕಮ್ಮಿ ಮಾತಾಡ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು. ಆದರೆ ಪರಮೇಶ್ವರಿಯವರು, ಅತ್ತೆಯವರು ಮಾತು ಎಷ್ಟು ಅಂತ ಹೇಳಿದರೆ ಅವರು ನಮ್ಮನ್ನು ಮಾತಿನಲ್ಲಿ ಎಳೆದು ಬಿಡ್ತಾರೆ. ನಾನು ವಿಜಯಲಕ್ಷ್ಮಿಯನ್ನು ಪ್ರಥಮವಾಗಿ ಕುಂದಾಪುರದಲ್ಲಿ ನೋಡಿ ಮದುವೆಗೆ ಇಷ್ಟಪಟ್ಟ ನಂತರ ಗೊತ್ತುಂಟಲ್ಲ, ನಮಗೊಂದು 6 ತಿಂಗಳು ಗ್ಯಾಪ್ ಇರ್ತದೆ ಮದುವೆಗೆ ಮತ್ತು ಎಂಗೇಜ್ಮೆಂಟ್ ಕೂಡ ಆಗಿರಲಿಲ್ಲ. ಆಗ ಜಸ್ಟ್ ಒಪ್ಪಿ ಆಯ್ತಷ್ಟೇ. ಆಮೇಲೆ ನಾನು ಕಾಸರಗೋಡಿನಲ್ಲಿ, ಇವಳು ಕುಂದಾಪುರದಲ್ಲಿ. ಆಗ ಬಸ್ಸಿನಲ್ಲಿ ಬರಬೇಕು ಅಲ್ಲಿಂದ ಇಲ್ಲಿಗೆ. ಮನಸ್ಸಿನ ತುಡಿತ ಬಿಡುವುದಿಲ್ಲ ನಮ್ಮನ್ನು. ಮದುವೆ ಆಗಲಿಲ್ಲದ್ರೂ ಕೂಡ ಹುಡುಗಿ ಒಟ್ಟಿಗೆ ಹೋಗಿ ಮಾತಾಡಬೇಕು ಅನ್ನೋಂಥ ಒಂದು ಭಾವನೆ ಯಾವಾಗಲೂ ಇರ್ತಾ ಇರ್ತಲ್ಲ. ಆಗಾಗ ಎಡೆಗೆ ಹೋಗ್ತಾ ಇದ್ದೆ, ರಜೆ ಸ್ಯಾಟರ್ಡೆ ಸಂಡೇ ಆಗಿಕೊಂಡು ಹೋಗಿ ಶುಕ್ರವಾರ ರಾತ್ರಿ ಶನಿವಾರ ಹೋದರೆ ಆದಿತ್ಯವಾರ ಪುನಃ ಬರೋದು. ಯಾಕಂದರೆ ನನಗೆ ಕಾಲೇಜಿಗೆ ಹೋಗಬೇಕು, ಮಂಗಳೂರಿಗೆ ಬರ್ತಾಯಿದ್ದೆ. ಪರಮೇಶ್ವರಿಯವರು ಎಷ್ಟು ನಮ್ಮ ಮನಸ್ಸನ್ನು ತಿಳ್ಕೊಂಡಿದ್ದಾರೆ, ಇನ್ನೊಬ್ಬರ ಮನಸ್ಸನ್ನು ಅವರು ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ಅವರ ಭಾವನೆಗಳನ್ನು, ಅವರ ಆಶೆಯನ್ನು, ಅವರ ಆಕಾಂಕ್ಷೆಯನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇರೋದು. ಈ ರೀತಿಯಾಗಿ ಒಂದು ಮಗುವಿನ ಭಾವ, ಮಗುವಿನ ಮನಸ್ಸು ಅವರಲ್ಲಿತ್ತು. ಇದನ್ನು ನಾನು ಅನುಭವಿಸಿದ್ದೇನೆ ಹಾಗೂ ಅದನ್ನು ನೆನಪಿಟ್ಟುಕೊಂಡಿದ್ದೇನೆ. ಆದರೆ ಅವರನ್ನು ಕಳ್ಕೊಂಡದ್ದು ನಮಗೆ ತುಂಬ ದುಃಖ ಆಗ್ತಾಯಿದೆ. ಅವರು ಬಹುಶಃ ಸ್ವಲ್ಪ ಬೇಗ ನಮ್ಮನ್ನು ಆಗಲಿ ಹೋದರು ಅಂತ ಅನ್ನಿಸ್ತಾ ಇದೆ. ಏನಿದ್ರು ಅವರ ಈ ಸ್ಮರಣೆಯನ್ನು ನೀವು ಬಹಳ ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ. ಈ ಕರಾವಳಿ ಲೇಖಕಿ ವಾಚಕರ ಸಂಘ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅವು ಮಾತಾಡದೇ ಇರ್ತಿದ್ರೆ ಈ ಕಾರ್ಯಕ್ರಮ ಅಪೂರ್ಣವಾಗಿ ಉಳಿಯುತ್ತಿತ್ತೋ ಏನೋ. ಕೊನೆಯವರೆಗೂ ಮೌನವಾಗಿದ್ದುಕೊಂಡು ಕೊನೆಗಳಿಗೆಯಲ್ಲಿ ಬಂದು ಬಹಳ ಚಂದ ತಮ್ಮ ಅನುಭವಗಳನ್ನು ನಿರೂಪಿಸಿದ್ದೀರಿ. ಮಾತೃ ಸ್ವರೂಪರಾದಂಥ ಇಬ್ಬರು ತಾಯಂದಿರ ಬಗ್ಗೆ ಕೂಡ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಇಲ್ಲಿವರೆಗೆ ತಾಳ್ಮೆಯಿಂದ ಕೇಳಿದಂಥ ಎಲ್ಲ ಹಿರಿಯ ಸಾಹಿತ್ಯ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ವಿಡಿಯೋ ಚಿತ್ರೀಕರಣವನ್ನು ಮಾಡಿದಂಥ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ